ಹಾಯ್ ಮಲ್ಲಿಕಕ್ಕ. ಹಾಯ್ ಎಂಚೊಲ್ಲರಿ ಚಾಪರಿಯಾರ ಚಾಪರಿಯಾರ ಇರು ಎಂಚೊಲ್ಲಾರಿ ಇರು ರಾಧಾ ತಿಂಡಿ ಹಾ ಉಳ್ಳಾರ ಎಂಚೊಲ್ಲಾರ ಸೌಖ್ಯನ. ಹಾಯ್ ನೀಯಕ್ಕ. ಹಾಯ್ ಹಾಯ್ ವೆಲ್ಕಮ್ ಟು ಲೈವ್. ನಿಮಗೆ ಸ್ವಾಗತ. ಲೈವ್ ಚೂರು ಲೈವ್ ಮಲ್ಪುಗ ಅಂದ ಅನ್ಪಕಡಂಜ ಅರ್ಧ ಗಂಟೆ ಹೆಂಕು ದಾಯ್ತ ಪಂಡ. ಹಾಯ್ ಗೀತಕ್ಕ. ಹಾಯ್ ಹಾಯ್ ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು. ಹೆಂಕು ಚಾಗ ಸೇಮೆದಡ್ಡಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗೀತಕ್ಕ. ನೀವು ಹೇಗಿದ್ದೀರಾ? ತಿಂಡಿ ಆಯಿತು, ತಿಂಡಿ ಆಯಿತು. ನಿಮ್ಮ ಆಚೆ ಎಲ್ಲ ಎಂತ ಹೊತ್ತು ಸಾವಿಗೆ ಅಂತ ಹೇಳ್ತೀರಲ್ಲ ಅದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಲೈಕ್ ಕೊಡೋದವರು ಲೈಕ್ ಕೊಡಿ ಆಯಿತಾ. ಮಾರತ್ತು ಮಂಗೆ ಎಪ್ಪೆರಾಯ್ತು ಕುಕ್ಕು ಇಜ್ಜತ ಕುಕ್ಕಿತ್ತನ ಮಂಗೆ ಎಪ್ಪು ಕುಕ್ಕಿ ಇಜ್ಜಿನ ಮಂಗೆ ಹೊಲ್ತು. ಮುಖ ವಿಶೇಷ ಪುರ ಎಂಚೊಲ್ಲರು ಪುರ ಸೌಖ್ಯನ. ಬ್ಲೂ ಬ್ಲೂ ಬಂಡ ಬೊಡ್ಚಿಂದು ಬ್ಲೂ ಬೊಡ್ಚಿಂది. ఏరాండల కనెక్టార్ ఇస్తున్న మాత్రం కాదు ఇచ్చిన కొత్త బొట్టిందండి ಸ್ವಲ್ಪ ಸಬ್ಬೆರೆ ಇರ್ಲಿಜ್ಜತ್ತ. ಗೀತಕ್ಕ ಥ್ಯಾಂಕ್ ಯು. ನಾನು ಸೂಪರ್. ಹೌದಾ? ಥ್ಯಾಂಕ್ ಯು ಗೀತಕ್ಕ. ಗೀತಕ್ಕನಿಗೆ ಏನು ತಿಂಡಿ ಕೇಳ್ತದ? ಮಾತಾಡೋ ಕೇಳ್ತದ? ಅತ್ತೆ ಪಸಬ್ಬೆರೆ ಇರ್ಲಿತ್ತು ನಂಡ ಬ್ಲೂ ಕೊರೋಡು ಪಸಬ್ಬೆರೆ ಇರ್ಲಿಜ್ಜೇರತ್ತ ಮುಖಂಜಿ ನಡ್ತಾ ನೆಟ್ ಬ್ಲೂಡ್ದು ನಮ್ಮ ಇಂಚ ಕನೆಕ್ಟ್ ಆಪ್ನ ಇದ್ದು ಸ್ಕ್ರೀನ್ ಶಾಟ್ ದೆತ್ತದು ಅಕಲ್ನ ಪುದರ್ ಅಲ್ಪ ಯೂಟ್ಯೂಬ್ಡು ಪಾಡ್ದು ಅವು ಎಡ್ಡಾಗೆ ನೀ ಯಾಕ ಅದೈತಿ ಕೆಂಪಾತ ನಿಮ್ಮನೆ. ಬೆಸ್ಟ್. ಥ್ಯಾಂಕ್ ಯು ಗೀತಕ್ಕ. ಥ್ಯಾಂಕ್ ಯು. ಮೂಜಿ ಜನ ಉಳ್ಳಾರು ಮಾರ ರಡ್ಡೆ ಲೈಕ್ ಬರ್ತದೆ ನಾವು. ಮುಲ್ಲ ಕರೆಂಟ್ ಇಜ್ಜಿ ನೀ ಕರೆಂಟ್ ಇಜ್ಜಿ ಇವತ್ತಿಲ್ಲಿ ಕರೆಂಟ್ ಇಲ್ಲ. ಹಾಗೆ ಜಸ್ಟ್ ಒಂದು ಅರ್ಧ ಗಂಟೆ ಮಾಡುವ. ಹಾಯ್ ಸಂಧ್ಯಾಕ್ಕ. ಹಾಯ್ ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು ಲೈವ್ ಬಂದದಕ್ಕೆ. ಗಟ್ಟಿ ನೋಡಿ ಗಟ್ಟಿ ನಾನು ಸೇಮೆದ ಗಟ್ಟಿ ಇವತ್ತು. ಥ್ಯಾಂಕ್ ಯು ಸಂಧ್ಯಾಕ್ಕ. ಲೈಕ್ ಕೊಡೋದವರು ಲೈಕ್ ಕೊಡಿ ಆಯಿತಾ. ಇನ್ನು ವಾಚ್ ಅವರ್ ಕೊಡಿ ಅಂತ ಕೇಳ್ತಿಲ್ಲ, ಲೈಕ್ ಕೊಡಿ ಅಂತ. ಹಾಂ ಓಕೆ ಬಾಯ್ ನೀ ಅಕ್ಕ. ಇನ್ನು ಬಂದು 1 ವಾರ ಜಾಸ್ತಿ ಆಗಿದೆ. ಇಂದು ಬರಲಿಲ್ಲ ಸಂಧ್ಯಾಕ್ಕ. ಇನ್ನು ಬಂತ ನಿಮಗೆ? ಗೀತಕ್ಕ ಏನು ಸ್ಪೆಷಲ್? ನೀವು ಉಂಟಲ್ಲ ಸಂಧ್ಯಾಕ್ಕ, ನೀವು ಪಿನ್ನಿಗೆ ಅಪ್ಲೈ ಮಾಡಬೇಡಿ ಕೇಳ್ತದ. ನೀವು ಪಿನ್ ಇದು ಫೇಸ್ ವೆರಿಫಿಕೇಷನ್ ಉಂಟಲ್ಲ ಅದು ಮಾಡಿ. ಅದು ನೀವೇ ಮಾಡೋದು ಅಪ್ಲೈ. ಹಾಂ ಅಪ್ಲೈ ಮಾಡಿ ಆಗಿದಾ? ನೀವೇ ಅಪ್ಲೈ ಮಾಡೋದಾದರೆ ನಿಮಗೆ ಯಾರಾದ್ರು ಗೊತ್ತಿದ್ದವ್ರದ್ದು ಅಪ್ಲೈ ಅಲ್ಲಿ ಹೋಗಿ ಮಾಡೋದಾದರೆ ನೀವು ಪಿನ್ನಿಗೆ ಫೇಸ್ ವೆರಿಫಿಕೇಷನ್ ಅಂತ ಬರ್ತದಂತೆ, ಅದಕ್ಕೆ ಮಾಡಿ.
ಹಾಯ್ ಹಾಯ್ ಕೃಷ್ಣಣ್ಣ, ವೆಲ್ಕಮ್ ಟು ಲೈನಿಗೆ. ಥ್ಯಾಂಕ್ ಯು ಕೃಷ್ಣಣ್ಣ. ಲೈವ್ ಅಂడి ಈಗ ಶುರು ಮಾಡಿದಷ್ಟೇ. ದುಡ್ಡಲ್ಲ ಇದು. ಗೀತಕ್ಕ ಎಂತ ದುಡ್ಡು ಬರುವುದು? ದುಡ್ಡು ಬರುವ ಅಂದಾಜಿಲ್ಲ. ಮಾನಿಟೇಷನ್ ಆಯ್ತಲ್ಲ, ಅಷ್ಟೇ ಸಾಕಾಗ್ತದೆ. ಲೈಕ್ ಡನ್. ಥ್ಯಾಂಕ್ ಯು ಕೃಷ್ಣಣ್ಣ, ಥ್ಯಾಂಕ್ ಯು. ಕೃಷ್ಣಣ್ಣ ಹಾಯ್ ಅಂತ ಮಲ್ಲಿಕಾ ಹೇಳ್ತಿದ್ದಾರೆ. ಮಲ್ಲಿಕಾ ತಂಗಿ ಹಾಯ್ ಅಂತ ಕೃಷ್ಣಣ್ಣ ಹೇಳ್ತಿದ್ದಾರೆ. ಕೃಷ್ಣಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ಬನ್ನಿ ಬನ್ನಿ ಜನರು, ಬನ್ನಿ ಬನ್ನಿ. ಮತ್ತೆ ಕೃಷ್ಣಣ್ಣ ತಿಂಡಿ ಆಯ್ತಾ? ಎಂತ ಸ್ಪೆಷಲ್ ನಿಮಗೆ? ಗೊರಕ್ಕೆ ರಾಣಿ? ಅದು ಯಾರು ಗೊರಕ್ಕೆ ರಾಣಿ? ಗೀತಕ್ಕವ? ಕೃಷ್ಣಣ್ಣನಿಗೆ ಗ್ರೀನ್ ಕಲರ್ ಅಂತ. ಕೃಷ್ಣಣ್ಣನಿಗೆ ಗ್ರೀನ್ ಕಲರ್, ಅದು ಅವರು ಮೆಂಬರ್ಶಿಪ್ ತೆಗೆದಿದ್ದಾರಲ್ಲ, ಹಾಗೆ ಗ್ರೀನ್. ನೀವು ಸಹ ತೆಗೀರಿ, ಅವಾಗ ಗ್ರೀನ್ ಕಲರ್ ಬರ್ತದೆ ನೋಡಿ. ಮಲ್ಲಿಕಕ್ಕ ಟಿಫಿನ್ ಆಯಿತು. ಜಗ್ಗು ಥ್ಯಾಂಕ್ ಯು, ಥ್ಯಾಂಕ್ ಯು. ಟಿಫಿನ್ ಆಯಿತಾ? ಏನು ತಿಂಡಿ? ಗೀತಕ್ಕ ಥ್ಯಾಂಕ್ ಯು, ಥ್ಯಾಂಕ್ ಯು. ಲೈಕ್ ಬರ್ತಾನಿಲ್ಲ ಮರೆ. 5-6 ಜನ ಆಯಿತು, ಲೈಕ್ ಯಾರ್ದು ಕಾಣುವುದಿಲ್ಲ. 3 ಲೈಕ್ ಉಂಟಷ್ಟೇ. ಗೊರಕೆ ರಾಣಿ ಜಂಪು. ಆಗ ನಿನ್ನೆ ಲೈವಲ್ಲಿ ಗೊರಕೆ ಎತ್ತವರ್ದು ಅಂದಂದು ಮಲ್ಲಿಗೆ ಏರೆ ಮೆಂಬರ್ಶಿಪ್ ತೆತ್ತಾರೆ. ಏರೆ ತೆತ್ತಾರೆ ದೆಪ್ಪಲೆ ಉರುಡಲ್ಲಾರತ್ತ ಇತ್ತ ದೆಪ್ಪಲೆ ತುಕ ಬರ್ಪುಂಡಾಯ್ತು ಗ್ರೀನ್ ಕಲರ್. ಗೀತಾ ತಂಗಿ ಟಿಫಿನ್ ಅಂತ ಕೃಷ್ಣಣ್ಣ ಹೇಳ್ತಿದ್ದಾರೆ. ಮತ್ತೆ ಕೃಷ್ಣಣ್ಣ ವಿಶೇಷ ಎಂತ, ಹೇಗೆ ಉಂಟು? ವೈಟ್ ಎಲ್ಲ ಹೇಗೆ ಹೋಗ್ತಾ ಉಂಟು? ಆಯಿತು ಅನ್ನ, ನಿಮ್ಮದು ಟಿಫಿನ್ ಆಯಿತಾ ಅಂತ ಗೀತಕ್ಕೆ ಕೇಳ್ತಿದ್ದಾರೆ. ಮಲ್ಲಿಕ ತಂಗಿ ಯಾರು ಮೀನು ಆದರು ಅಂತ ಹೇಳ್ತಿದ್ದಾರೆ. ಕೃಷ್ಣಣ್ಣ ಹಾಯ್. ಸಿರಿಯಕ್ಕ ಹಾಯ್ ಹಾಯ್, ವೆಲ್ಕಮ್ ಟು ಲೈವ್ ನಿಮಗೆ. ಥ್ಯಾಂಕ್ ಯು ಸಿರಿಯಕ್ಕ. ಸಿರಿಯಕ್ಕ ಚಹಾ ತಿಂಡಿ ಎಲ್ಲ ಆಯಿತಾ? ಚಹಾ ಕುಡಿದ್ರ? ಏನು ತಿಂಡಿ? ಸಿರಿ ತಂಗಿ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಮಾ ಅಂತ ಗೀತಕ್ಕೆ ಹೇಳ್ತಿದ್ದಾರೆ. ಲೈಕ್ ಡನ್, ಥ್ಯಾಂಕ್ ಯು. ಎಲ್ಲರ ಲೈಕ್ ಡನ್ ಹೇಳ್ತಾರೆ ಮಾರ, ಲೈಕೇ ಬರೋದಿಲ್ಲ. ಅಲ್ಲಿ ಎಷ್ಟು ಲೈಕ್ ಕಾಣ್ತಾ ಉಂಟು ನಿಮಗೆ? ಥ್ಯಾಂಕ್ ಯು ಸಿರಿಯಕ್ಕ. ಲೈಕ್ ಗೋವಿಂದ, ಹೌದು ಗೋವಿಂದ ಆಗಿದೆ ಲೈಕ್ ಮಾರಿ. ಸಿರಿ ತಂಗಿ ಟಿಫಿನ್ ಆಯಿತಾ ಅದು ಕೃಷ್ಣನ್ ಹೇಳ್ತಿದ್ದಾರೆ. ಎಂಕೆ ಕೃಷ್ಣನ್ ಕನೆಕ್ಟ್ ಆಯರ ಉಂಡು ಬ್ಲೂ ಕೋರ್ಲೆ ಅಂದಂದು ಕೃಷ್ಣನ ಏಪನೆ ಕನೆಕ್ಟ್ ಆಗ್ತಿದ್ದಾರ. ಸ್ಕ್ರೀನ್ ಶಾಟ್ ದೆಪ್ಲೆ, ಸ್ಕ್ರೀನ್ ಶಾಟ್ ದೆತ್ತದು ಏರುಂಡತ. ಸ್ಕ್ರೀನ್ ಶಾಟ್ ದೆತ್ತದುಂಡತ. ಐಟ್ ಸರ್ಚ್ ಮಲ್ಪಲೆ ಅಪ್ಪನಾಗ ಬರ್ಕೊಂಡು ಯಾರ 3 ಕಾಸಿನ ಬಂದ ಬೋಳಿ ಮಗ. ಮಾಡಬೇಕು ಬ್ರದರ್, ಮಾಡಿ. ಗೀತಕ್ಕ ಥ್ಯಾಂಕ್ ಯು. ಲೈಕ್ ಡನ್, ಥ್ಯಾಂಕ್ ಯು. ಮಲ್ಲಿ ತಂಗಿ ನಾರಿಗೊಂದು ಸೀರೆ ಯಾರು ಮೀನ್ ಆದರೂ ಹೇಳ್ತಿದ್ದಾರೆ. ಕೃಷ್ಣಣ್ಣ ಬೆಸ್ಟ್ ಗೀತಕ್ಕೆ ಹೇಳ್ತಿದ್ದಾರೆ. ಗೀತಕ್ಕ ನಗರ್ತಿದ್ದಾರೆ. ಗೀತಕ್ಕ 7 ಉಂಟಾ? ಇಲ್ಲಿ 5 ಇರೋದು, 5 ಇರೋದು. ಹಾಯ್ ನವೀನ್ ಬ್ರೋ, ಹಾಯ್ ವೆಲ್ಕಮ್ ಟು ಲೈವ್ ನಿಮಗೆ. ಥ್ಯಾಂಕ್ ಯು ಲೈವ್ ಬಂದದಕ್ಕೆ. ಟಿಫಿನ್ ಆಯ್ತಾ ನಿಮ್ದು ಆಗಿದಲ್ಲ? ಏರೇನು ಪ್ರಾಯರಿಗೆ ಏರ ಬತ್ತಿ ಕಾಲುವೆ ಎರವರಿಗೆ ಕಾಲುವೆ ಬತ್ತಿ ಕಲುವಾಗಿ ನಿರ್ಣಯ ಆಯ್ನ ಐಟ್ ಮಲ್ತು ದಕ್ಕಿ
ಕೃಷ್ಣಣ್ಣ ಮಲ್ಲಿಕಾ ತಂಗಿಗೆ ಇನ್ಸ್ಟಾದ ಸಪೋರ್ಟ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಬ್ಲೂ ಗೋವಿಂದ ಬ್ಲೂ ಗೋವಿಂದ ಬ್ಲೂ ಇಲ್ಲ, ಯಾರಾದರೂ ಹೊಸೊಬ್ರು ಯಾರಾದರೂ ಕನೆಕ್ಟ್ ಆಗ್ತಾರಂದರೆ ಕೊಡುವ, ಮತ್ತು ಬ್ಲೂ ಕೊಟ್ಟು ಎಂತ ಮಾಡೋದು, ವೇಸ್ಟ್ ಅಲ್ಲ. ಪರಿವಾಲ ಹಾಯ್ ಅಂತ ಕೃಷ್ಣನ್ನ ಹೇಳ್ತಿದ್ರೆ, ಸಿರಿ ಜಂಪ್, ಅದು ಜಂಪಿ ಸಿರಿ ಅಕ್ಕ ಜಂಪಿ, 1-2 ಕಮೆಂಟ್ ಹಾಕಿ ಹೋದ್ರು. ನಾನು ಸಹ ಹಾಗೆ ಮಾಡ್ತೇನೆ ಆಯಿತಾ ಸಿರಿ ಅಕ್ಕ. ಇಲ್ಲಿ ಮಲ್ಲಿ ತಿಂಡಿ ಆಯ್ತು. ಇದು ಮೆಂಬರ್ಶಿಪ್ ತೆಗಿಲಿಕ್ಕೆ ಹೋದದ. ಥ್ಯಾಂಕ್ ಯು ಸರಿ ಅಕ್ಕ. ಮೆಂಬರ್ಶಿಪ್ ಯಾಕೆ ತೆಗ್ತದೆ ಮಾರೆ? ಮಲ್ಲಿಕ ತಂಗಿ ಪಾರಿವಾಳ ನಿಮಗೆ ಕನೆಕ್ಟ್ ಆಗಲಿಕ್ಕೆ ಎಂಟು ಪಾರಿವಾಳ ಅವರಿಗೆ ಕನೆಕ್ಟ್ ಆಗಿದ್ದಾರೆ ಮಾರೆ, ನಿಮಗೆ ಸಹ ಆಗಿದ್ದಾರೆ, ಅವರು ಸಹ ಆಗಿದ್ದಾರೆ. ಸಿರಿಯಕ್ಕ ನೋಡಿ, ಗೀತಕ್ಕ ಸಿರಿಯಕ್ಕ ನೋಡಿ ಅತ್ತೆ 1-2 ಕಾಮೆಂಟ್ ಹಾಕಿ ಸೀತಾ ಹೋದ್ರಲ್ಲ ನೋಡಿ. ಕೃಷ್ಣನ್ನ ಆಯಿ ಇಂತ ಪಾರಿವಾಳ ಒಬ್ಬರು ಹೇಳ್ತಿದ್ದೀರಿ, ಗೊತ್ತಿಲ್ಲ ಕೃಷ್ಣನ್ನ ಅಂತ ಮಲ್ಲಿಕಕ್ಕೆ ಹೇಳ್ತಿದ್ದೀರಿ. ಇದ್ದೇನೆ ಬ್ರೋ ಅಂತ ಹೇಳ್ತಿದ್ದಾರೆ ಸಿರಿಯಕ್ಕ. ವೆಲ್ಕಮ್ ಅಂತ ಹೇಳ್ತಾರೆ ಗೀತಕ್ಕ. ಕೃಷ್ಣನ್ನ ನಗಾಡ್ತಾ ಇದ್ದಾರೆ, ಸಿರಿಯಕ್ಕ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಲೈಕ್ ಜಾಸ್ತಿ ಬರಬೇಕು ಕೃಷ್ಣ ಅಮ್ಮನ್ನ ಅಂತ ಹೇಳ್ತಿದ್ದಾರೆ. ಪಾರಿವಾಳ ಟಿಫಿನ್ ಆಯಿತಾ ಅಂತ ಕೃಷ್ಣನ್ನ ಹೇಳ್ತಿದ್ದಾರೆ. ಮಾತಾಡೋದು ಕೇಳ್ತದೆ ಅಲ್ಲ, ಇಲ್ಲಿ ಪಬ್ಲಿಕ್ ಅಲ್ಲ, ಇಲ್ಲಿ ಸೌಂಡ್ ಜಾಸ್ತಿ ಉಂಟು, ಆಚೆ ಈಚೆ ಎಲ್ಲ ಜನ್ರೇಟರ್ ಸೌಂಡ್ ಉಂಟು. ನೋಡುವಮ್ಮ ಜಗ್ಗು ಬ್ರದರ್ ಜಂಪ್ ಅಂತ ಇದ್ದೇನೆ ಬ್ರೋ. ಓಕೆ ಸುಮ್ಮನೆ ಮಾಡಿದ್ದು, ಒಂದು ಅರ್ಧ ಗಂಟೆ ಮಾಡುವ ಅಂತ, ಸ್ವಲ್ಪ ಕೂತ್ಕೊಂಡು ಟೆನ್ಷನ್ ಎಲ್ಲ ಆಗ್ತಿರ್ತಾರೆ, ಅದೆಂತ ಮಾಡೋದು, ಕರೆಂಟ್ ಸಹ ಇಲ್ಲ. ಮಲ್ಲಿಕಾ ತಂಗಿ ಹೌದು, ಯಾರು ನೀನು ಆದರೂ ಅದರಲ್ಲಿ ಅಂತ ಹೇಳ್ತಿದ್ದೀರಿ ಕೃಷ್ಣನ್ನ. ಥ್ಯಾಂಕ್ ಯು ಸರಿಯಕ್ಕ. ಆಯ್ ತಂಗಿ ಟಿಫಿನ್ ಆಯಿತಾ ಅಂತ ಹೇಳ್ತಿದ್ರಿ ಕೃಷ್ಣನ್ನ. ಸರಿಯಕ್ಕ ಥ್ಯಾಂಕ್ ಯು. ವಿನ್ ಆಗಿಲ್ಲ, ಟೈಮ್ ಇದೆ ಬ್ರೋ ಅಂತ ಹೇಳ್ತಿದ್ರಿ. ಹೌದಾಯ್ತಾ ಅಂಡಿ ಯಾರನ್ನ ಕೊಡ್ತೆ ಮಲ್ಲಿಕಕ್ಕ, ಯಾರನ್ನ ಲೈಕ್ ಕೊಡ್ತೆ. ಗೀತಕ್ಕ ನೆಗಡ್ತಾ ಇದ್ದಾರೆ, ಸಿರಿಯಕ್ಕ ಸಪೋರ್ಟಲ್ಲಿದ್ದಾರೆ. ಮಾಡಬೇಕು ಕೃಷ್ಣನ್ನ ನಿಮ್ಮದು ಅಂತ ಸಿರಿಯಕ್ಕ ಹೇಳ್ತಿದ್ದಾರೆ. ಸಿರಿಯಕ್ಕ ಥ್ಯಾಂಕ್ ಯು. ಪಾರಿವಾಳಗೆ ಕನೆಕ್ಟ್ ಆಗಿಲ್ಲ, ಬ್ಲೂ ಕೊಡಿ ಅಂತ ಹೇಳ್ತಿದ್ದಾರೆ. ಪಾರಿವಾಳ ಅವರಿಗೆ ಕನೆಕ್ಟ್ ಆಗಿಲ್ವಾ? ಹೌದಾ? ಥ್ಯಾಂಕ್ ಯು ಸಿರಿಯಕ್ಕ, ಥ್ಯಾಂಕ್ ಯು ಗೀತಕ್ಕ, ಥ್ಯಾಂಕ್ ಯು. ಬಂದಿಯ ಬಾಗಿಲ ಬೆಳಕಾಗಿ ಹಿತವಾಗಿ. ಥ್ಯಾಂಕ್ ಯು ಗೀತಕ್ಕ, ಥ್ಯಾಂಕ್ ಯು. ಮಾರಿಗೊಂದು ಸರಿ ನಾರಿಗೊಂದು ಗೊತ್ತಾ ತಂಗಿ ಗುಡಿ ತಿಂತಾರೆ ಕೃಷ್ಣಣ್ಣ. ಬನ್ನಿ ಜನರೇ, ಆದರೂ ಬ್ಲೂ ಕೊಡುವುದಿಲ್ಲ. ಹೌದೌದು, ಬ್ಲೂ ಕೊಡೋದಿಲ್ಲ, ಬ್ಲೂ ಬೇಡ. ಬ್ಲೂ ನಾನು ತುಂಬ ಜನಕ್ಕೆ ಕೊಟ್ಟಿದ್ದೇನೆ ಮಾರೆ, ತುಂಬ ಜನ ಕೊಟ್ಟು ಎಲ್ಲ ತೆಗೆದೆ. ಹಾಗೆ ಸಿರಿಯಕ್ಕ ಥ್ಯಾಂಕ್ ಯು. ಮಲ್ಲಿಕಾರ್ಜುನ್ ಕೇಳ್ತೀನಿ ನಗುತ್ತಾ ಇದ್ದಾರೆ ಕೃಷ್ಣಣ್ಣ. ಗೀತಕ್ಕ ಥ್ಯಾಂಕ್ ಯು. ಸಿರಿಯಕ್ಕ ಥ್ಯಾಂಕ್ ಯು. ಎಲ್ಲರೂ ಜಂಪಿಂಗ್ ಜಪಾಂಗ್ ಅಲ್ಲ ಎಲ್ಲ. ಎಲ್ಲರೂ ಪಕ್ಕದ ಮನೆಗೆ ಜಂಪು. ಹೌದೌದು, ಸಿರಿಯಕ್ಕ ಸಹ ನೋಡಿ ಪಕ್ಕದ ಮನೆಗೆ ಜಂಪ್ ಅದ್ರಲ್ಲ. ಸಿರಿ ತಂಗಿ ಮಾತಾಡಲ್ವಾ? ಜಗ್ಗನ್ನದಾದ ಕುರೆ ಕಟ್ಟು ಕುರ್ರೆದಾಯ್ತು. ಏಪಲ ಮೀ ಪ್ಯಾನ್ ಕುರೆ ಹೊಡಿ. ಗುಂಡಿಯಂತೆ ಹಾರಿ ತುರ್ಕೆ ಬಂದನು ಅಂದಿನ ಕಟಿಲಲ್ಲಿ
ಆನಂದ ಕಟೀಲಿನಲ್ಲಿ ಜಗಬದರು ದುಡ್ಡು ಬಂತ, ಎಲ್ಲಿಂದ ದುಡ್ಡು ಬರೋದು ಮಾರೆ? ಕೃಷ್ಣ ಅನ್ನ ನನಗೆ ಇಲ್ಲ ಹೇಳಿ ಅನ್ನ ಅಂತ ಹೇಳ್ತಿದ್ದಾರೆ. ಮಲ್ಲಿಕ ಹೌದಾ ಅಂತ ಹೇಳ್ತಿದ್ದಾರೆ ಕೃಷ್ಣನ್ನ ಏನು ತಿಂಡಿ ಅಂತ ಬ್ರದರ್ ಹೇಳ್ತಿದ್ದಾರೆ. ಜಗ್ಗು ಬ್ರದರ್ ದುಡ್ಡು ಬಂತ, ದುಡ್ಡು ಎಲ್ಲಿಗೆ ಬರೋದು ಮಾರೆ? ಅಯ್ಯೋ ನೋ ಜಪ್ಪು ಅಂತ ಶ್ರೀ ಹೇಳ್ತಿದ್ದಾರೆ. ದುಡ್ಡು ಎಲ್ಲಿಗೆ ಬರೋದು ಮಾರೆ? ದುಡ್ಡು ಬರಲಿಕ್ಕೆ ಇನ್ನೊಂದು ವರ್ಷ ಬೇಕಾ ಅಂತ. ಕೃಷ್ಣನಿಗೆ ಆದರೆ ಪಟ ಪಟ ಬರ್ತುಂಟಾನ, ಅವ್ರದ್ದು ಸಾಂಗ್ ಸೂಪರ್ ಆಗ್ತದಲ್ಲ, ವೈರಲ್ ಆಗ್ತಾ ಉಂಟು. ಆ ಕಡಲ ಕಡೆ ಜನಿಸಿ ಬಂದೆ. ಸಾರಿ ಬ್ರದರ್, ನೋಡಿಲ್ಲ ಕೃಷ್ಣನ್ನ ಅಂತ ಸೀರಿಯಾಗಿ ಕೇಳ್ತಿದ್ರಿ. ಬನ್ನಿ ಬನ್ನಿ ಜನರೇ ಅಂತ ಮಲ್ಲಿಗೆ ಕೇಳ್ತಿದ್ದೀರಿ. ಕೃಷ್ಣನ ಸೀತಾ ತಂಗಿ ಟಿಫಿನ್ ಆಯ್ತಾ ಅಂತ 2 ಸಲ ಮಾತಾಡಿದೆ. ಹೌದೌದು, ಕೃಷ್ಣನ ಹೇಳಿದರು ಮಾರೆ, 2 ಅಲ್ಲ ಒಂದು 5 ಸಲ ಕೇಳಿದರು. ಸಿರಿ ತಂಗಿ ಟಿಫಿನ್ ಆಯ್ತಾ ಸಿರಿ ಅಕ್ಕ ಏನು ಮಾತಾಡಲಿಲ್ಲ. ಅವ್ರ ಹತ್ರ ಕೋಪವಾಗಿ. ಕೃಷ್ಣನಲ್ಲಿ ಕೆಲಸದಲ್ಲಿದ್ದೀರಾ? ನೀರು ಬೈಕರು ಗೋಪುಣ ಬಕ್ಕಡೆ ಇದಾಯಿ ಒಕ್ಕಡೆ 600 ಸಡನ್ನ ಬರ್ಪೇರಿ. ಸ್ವಲ್ಪ ಸಿಟಿ ಆತ ಸಡನ್ನ ಬರ್ತೀರಲ್ಲ ಮುಖಗೇನು ಬೇರೆ ಇನ್ನೊಂದು ವಾರ್ನಿಜ್ಜ ಜಗ್ಗು ಡಾಲರ್ ಕಷ್ಟ ಆದರೆ ಪೇಮೆಂಟ್ ಹತ್ರ ಇದ್ದೀನಿ. ಹೌದಾ? ಹಾಂ ನಿಮಗೆ ಅಂದರೆ ವೈರಲ್ ಆಗ್ತಾ ಉಂಟಲ್ಲ, ಹಾಗೆಯೇ ಬರಲಿ ನಿಮಗೆ ಪೇಮೆಂಟ್ ಬರ್ತಾ ಇರಲಿ. ವರ್ಕಲ್ಲಿದ್ದೀರಾ? ಓಕೆ ಕೃಷ್ಣನ ಗೀತಕ್ಕ ಥ್ಯಾಂಕ್ ಯು. ಕೃಷ್ಣನ ಏನು ತಿಂಡಿ ಅಂತ ಸರಿಯಾಗಿ ಕೇಳ್ತಿದ್ದಾರೆ. ಗೀತಕ್ಕ ಥ್ಯಾಂಕ್ ಯು ಸರಿಯಾಕ ಥ್ಯಾಂಕ್ ಯು. ಇಡ್ಲಿ ಸಿರಿ ತಂಗಿ, ಇಡ್ಲಿ ನಿಮ್ಮದು ತಂಗಿ ಅಂತ ಕೃಷ್ಣನ ಹೇಳ್ತಿದ್ದಾರೆ. ಗ್ರೇಟ್ ಥ್ಯಾಂಕ್ ಯು ಗೀತಕ್ಕ. ಏನು ಸಾಂಗ್ ಮಂಡಲ ವೈರಲ್ ಆಪುಜಿ ಕಷ್ಟಪಟ್ಟು ಸಾಂಗ್ ಏರಿಯಾಪೇ ಸಾಂಗ್ ಬಂತನೆ ಓಂಡು ಯಾ ತೂತುಜಿ ಸಾಂಗ್ ಬಂತ. ನಾವು ಹತ್ರ ಇದ್ದೀನಿ, ಬೇಕು ಸ್ವಲ್ಪ. ಹೌದೌದು ಆಗತ್ತೆ ಬೇಗ. ಜಗ್ಗು ಬ್ರದರ್ ಕಬಾಬು ಕೊಡ್ತಾರೆ, ಬನ್ನಿ. ಕಬಾಬ್ ಎಲ್ಲಿಂದ ಕೊಡೋದು ಮಾರೆ? ಜಗ್ಗು ಬ್ಲೂ ಮಾಡು, ಹೊಟ್ಟೆ ಅವರಿಗೆ ಕನೆಕ್ಟ್ ಆಗಬೇಕು. ನಂದು ಯಾಕೆ ತೆಗೆದೀಯಾ? ಎಲ್ಲ ತೆಗೆದಿದ್ದೇನೆ ಬ್ರೋ, ಎಲ್ಲ ಬ್ಲೂ ತೆಗೆದಿದ್ದೇನೆ. ಅದು ತುಂಬ ಇದು ಬ್ಲಾಕ್ ಆಗಿತ್ತು, ಬ್ಲೂ ಕೊಟ್ಟು ಅದು ಕೆಲವರದು ಬರುವುದಿಲ್ಲ. ಹಾಗೆ ಅಂದರೆ ನಮ್ಮ ಇದರಲ್ಲಿ ಬ್ಲೂ ಇಲ್ಲದ್ರೆ ಒಳ್ಳೇದಂತೆ. ಜಗ್ಗು ಬ್ರದರ್ ಟಿಫಿನ್ ಆಯಿತಾ? ಖುಷಿ ಆಗ್ತಾ. ಥ್ಯಾಂಕ್ ಯು. ಬ್ಲೂ ಇಲ್ಲಿ ಹೊಸೊಬ್ಬರು ಇದ್ದರೆ ಮಾತ್ರ ಕೊಡುವ. ಕನೆಕ್ಟ್ ಆಗಲಿಕ್ಕೆ ಉಂಟಾ? ಈಗೆಂತ ಗೊತ್ತುಂಟಾ, ಕನೆಕ್ಟ್ ಆಗೋದುಂಟಲ್ಲ ಬ್ಲೂ ಇಲ್ಲದೆ ಇಲ್ಲಿ ಲೈವಿಂದ ಕನೆಕ್ಟ್ ಆಗೋದಕ್ಕಿಂತ ಉಂಟಲ್ಲ, ನೀವು ಸ್ಕ್ರೀನ್ ಶಾಟ್ ಹೊಡೆದು ಮತ್ತು ಅಲ್ಲಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಕನೆಕ್ಟ್ ಆದರೆ ಒಳ್ಳೆಯದಂತೆ, ಅದು ಬೆನಿಫಿಟ್ ಅಂತೆ. ಹಾಗೆ ಸುರೇಖ ಥ್ಯಾಂಕ್ ಯು. ಗೀತಕ್ಕ ಥ್ಯಾಂಕ್ ಯು. ಬ್ಲೂ ಕೊಡಿ ಬ್ರೂ, ನನಗೆ ಆಗಿಲ್ಲ ಕನೆಕ್ಟ್. ನಾನೀಗ ಸ್ವಲ್ಪ ಹೊತ್ತು ಮತ್ತೆ ನಾಳೆ ಮಾಡ್ತೇನೆ, ಅವಾಗ ಕೊಡ್ತೇನೆ ಎಲ್ಲರಿಗೆ. ಈಗ ಸ್ಟಾರ್ಟಿಂದ ಕೊಡಲಿಲ್ಲಲ್ಲ, ನೋಡುವ ಅಂತ. ಈಗ ಬ್ಲೂ ತೆಗೆದು ಹೇಗೆ ಅಂತ ನೋಡುವ ಅಂತ ಈಗ ಮಾಡಿದ್ದೆ ನಾನು, ಒಂದು ಅರ್ಧ ಗಂಟೆ ಅಷ್ಟೇ. ಮತ್ತೆ ನೆಕ್ಸ್ಟ್ ಕೊಡ್ತೇನೆ ಬ್ಲೂ, ಎಲ್ಲರಿಗೆ ಕೊಟ್ಕೊಂಡು ಬರ್ತೇನೆ.
ಓಕೆನಾ ಸಿರಿಯಕ್ಕ, ಥ್ಯಾಂಕ್ ಯು. ನಾನು ಪಾರಿವಾಳ ಬ್ಲೂ ಇಲ್ಲ ಅಂತ ಹೇಳ್ತಿದ್ದಾರೆ. ಮಲ್ಲಿಕಕ್ಕ ಕ್ರೀನ್ ಶಾಟ್ ದೆಪ್ಲಿ, ಕ್ರೀನ್ ಶಾಟ್ ದೆತ್ತದು ಅಲ್ಪ ಸರ್ಚ್ ಮಲ್ಪ್ಲಿ ಬರ್ಪುಂಡು ಯೂಟ್ಯೂಬ್ಡು. ಅವು ಎಡ್ಡೆ ಗೊತ್ತುಂಡ, ಅವು ಅಂಡ ಒಂಜಿ ನಮ್ಮ ಯೂಟ್ಯೂಬ್ ತೂದು ಕನೆಕ್ಟ್ ಆಯರ್ ಪಂಡ ತಿಪ್ಪುಡು. ಬ್ಲೂ ಡಬ್ಬ ಖಾಲಿಯಾಗಿದೆ ಅಂತ ಗೀತ ಕೇಳ್ತಿದ್ದಾರೆ. ಹಾಯ್ ಮಲ್ಲಿಕ ಸಾರ್ ಖುಷಿಯಾಗಿ ಕೇಳ್ತಿದ್ದಾರೆ. ಮಲ್ಲಿ ತಿಂಡಿ ಆಯ್ತಾ ಅಂತ ನವೀನ್ ಬ್ರೋ ಹೇಳ್ತಿದ್ದಾರೆ. ಗೀತಾ ಗೀತಾಮ್ಮ ಅಂತ ಸರಿಯಾಗಿ ಕೇಳ್ತಿದ್ದಾರೆ. ಖುಷಿಯಾಗಿ ತಿಂತಿದ್ದಾರೆ. ಬ್ಲೂ ಜಗ್ಗು ಬ್ಲೂ ನಂದು ತೆಗೆದು ಇದೆಯಾ? ಎಲ್ಲ ತೆಗೆದಿದ್ದೇನೆ ಬ್ಲೂ, ಎಲ್ಲ ತೆಗೆದಿದ್ದೇನೆ. ಒಂದು 2 ದಿವಸ ವಾಪಸ್ಸು ಲೈವ್ ಮಾಡ್ತೇನಲ್ಲ, ಅವಾಗೆಲ್ಲ ಕೊಡ್ತಾನೆ. ಈಗ ಅಂದ್ರೆ ಒಮ್ಮೆ ಟೆಸ್ಟ್ ಮಾಡಲಿಕ್ಕೆ ಮಾಡಿದ್ದು ನಾನು, ಬ್ಲೂ ಇಲ್ಲದೆ ಹೇಗೆ ಅಂತ. ಹಾಗೆ ಗೀತಕ್ಕ ಥ್ಯಾಂಕ್ ಯು. ಹಾಯ್ ಪರಿಮಳ ಅಂತ ಖುಷಿಯಕ್ಕ ಅಂತಿದ್ದೀರಿ. ಥ್ಯಾಂಕ್ ಯು ಕೃಷ್ಣನ ಥ್ಯಾಂಕ್ ಯು. ಗೀತಕ್ಕ ಥ್ಯಾಂಕ್ ಯು. ಖುಷಿ ತಿಂಡಿ ಆಯಿತಾ ಅಂತ ಪಾರಿವಾಳ ಬ್ರೋ ಹೇಳ್ತಿದ್ದಾರೆ. ತಿಂಡಿ ಆಯಿತು ಪಾರಿವಾಳ ಅಂತ ಮಲ್ಲಿಕಕ್ಕೆ ಹೇಳ್ತಿದ್ದೀರಿ. ಅಣ್ಣ ಅಂತ ಗೀತಕ್ಕೆ ಹೇಳ್ತಿದ್ದಾರೆ. ಸಿರಿಯಕ್ಕ ಸಪೋರ್ಟಲ್ಲಿದ್ದಾರೆ. ಗೀತಕ್ಕ ಗ್ಲಾಸ್ ಹಾಕಿಕೊಂಡು ನೋಡ್ತಾ ಇದ್ದಾರೆ. ಆಯಿತು ಪಾರಿವಾಳ ಅಂತ ಖುಷಿಯಕ್ಕೆ ಹೇಳ್ತಿದ್ದಾರೆ. ಹಾಯ್ ಕೇರಳಕ್ಕೆ ಹಾಯ್ ಥ್ಯಾಂಕ್ ಯು. ಲೈವ್ ಬಂದದಕ್ಕೆ ನಾರಿಗೊಂದು ಸಾರಿ ವಿನ್ ಆಗಿದ್ರ ಜಗ್ಗು ಅಂತ ಹೇಳ್ತಿದ್ದಾರೆ ಕೃಷ್ಣನ್ನ. ಸಿರಿಯಕ್ಕ ಥ್ಯಾಂಕ್ ಯು. ಡಾಲರ್ ಬಂತು ಜಗ್ಗು. ಡಾಲರ್ ಇಲ್ಲ ಎಂತ, ಡಾಲರಿಗೆ ಬರ್ತಾ ಉಂಟು, ಅದು ಲೋಡ್ ಆಗ್ತಾ ಉಂಟು. ಏರು ನಾಯಿ ದಮಗಿ ಏರು. ಕೆಲವೊಂದೊಂದು ಬರ್ತಾರೆ ಮಾರ ಪೆಟ್ಟು ಕಮ್ಮಿಗಳು. ಅವರು ಯಾರ್ಯಾರಿಗೆ ಹುಟ್ಟಿದವರು ಅಂತ, ಅವರ ಒರಿಜಿನಲ್ ತಂದೆ ತಾಯಿ ಹುಟ್ಟಿದವರಲ್ಲ. ಗೀತಕ್ಕ ಥ್ಯಾಂಕ್ ಯು. ಅಭಿಷೇಕ ಥ್ಯಾಂಕ್ ಯು. ಹೌದು ಕೃಷ್ಣನ್ ಅವರು ಅವರ ತಂದೆ ತಾಯಿಗೆ ಹುಟ್ಟಿದವರಲ್ಲ, ಅದು ಬೇರೆ ಸೈಡ್ ಯಾರಿಗೆ. ಅಂಥವರೆಲ್ಲ ಜಾಸ್ತಿ ಬರ್ತಾರಲ್ಲ. ಖುಷಿಯಕ್ಕ ಥ್ಯಾಂಕ್ ಯು. ಲೈಕ್ ಕೊಡಿ ಗಾಯ್ಸ್ ಅಂತ ಹೇಳ್ತಿದ್ದೀರಿ. ಗೀತಕ್ಕ ಸಿರಿಯಕ್ಕ ಥ್ಯಾಂಕ್ ಯು. ಖುಷಿಯಕ್ಕ ಥ್ಯಾಂಕ್ ಯು. ಹೌದೌದು, ಅದು ಯಾರಿಗೆ ಇದು ಎಲ್ಲಿ ಆದರೂ ಓಣಿಯಲ್ಲಿ ಹುಟ್ಟಿದಾಗಿರ್ಬೋದು ಯಾರ್ಯಾರಿಗೆ. ಜಗ್ಗು ಹಣ್ಣು ಬಡ್ದಾಕ ಬಿಸಾಡಿ ಆಯಿತು. ಒಂದು ಲೈಕ್ ಕೊಡಿ ತಿಳ್ತಿದ್ದಾರೆ. ಪಾರಿವಾಳ ಹೌದು ಕ್ರಿಸ್ತನ್ನ ಹೇಳ್ತಿದ್ದಾರೆ. ಖುಷಿಯಕ್ಕ ಥ್ಯಾಂಕ್ ಯು. ಸಿರಿ ತಂಗಿ ಲೈವ್ ಮಾಡಲ್ವಾ? ಲೈವ್ ಮಾಡ್ತಾರೆ ಅವರು, ಸಂಜೆ ಮಾಡ್ತಾರೆ ಅಂತ. ಅದು ಟೈಮ್ ಕರೆಕ್ಟ್ ಇಲ್ಲ ಮ್ಯಾಮ್. ಹಾಯ್ ದುರ್ಗಕ್ಕ ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು ಲೈವ್ ಬಂದದಕ್ಕೆ. ಗೀತಕ್ಕ ಥ್ಯಾಂಕ್ ಯು. ಖುಷಿಯಕ್ಕ ಥ್ಯಾಂಕ್ ಯು. ದುರ್ಗಕ್ಕ ಥ್ಯಾಂಕ್ ಯು. ದುರ್ಗಕ್ಕ ಕಾಂಡೆ ದಾದ ತಿಂಡಿ ಲೈವ್ ಮಾಡ್ತೇನೆ 5ಗೆ ಜಗ್ಗು ಎಲ್ಲರೂ ಬನ್ನಿ. ಓಕೆ ಕೃಷ್ಣನ್, ನಾಳೆ ಸಂಜೆ ಅಲ್ಲ, ಓಕೆ ಬರುವ. ದುರ್ಗ ಶಿಷ್ಯ ಮಲ್ಲಿಕಕ್ಕ ಹೇಳ್ತಿದ್ದಾರೆ. ದುರ್ಗ ಶಿಷ್ಯ ಅಂತ ಖುಷಿಯಕ್ಕ ಗುಡ್ಡು ಅಂತಿದ್ದಾರೆ. ಗೀತಕ್ಕೆ ಸಪೋರ್ಟಲ್ಲಿದ್ದೀರಿ. ಖುಷಿಯಕ್ಕ ಸಪೋರ್ಟಲ್ಲಿದ್ದಾರೆ. ಮಲ್ಲಿಕಕ್ಕ ದುರ್ಗ ಶಿಷ್ಯ ಇವರಿಗೆ ಕಮೆಂಟ್ ಆಯರ ಬ್ಲೂ ಪಿಜಿ ಮನದಲ್ಲಿ ಕನೆಕ್ಟ್ ನಾನು ಒಟ್ಟಿಗೆ ಹೊರ ಕನೆಕ್ಟ್ ಆದ ಬೇರೆ ಕನೆಕ್ಟ್ ಆರಂದ ಕಾಂಡಿ ಸಜ್ಜಿಗೆ ರೊಟ್ಟಿಯ. ಗೀತಕ್ಕ ಥ್ಯಾಂಕ್ ಯು. ಸಿರಿಯಕ್ಕ ಥ್ಯಾಂಕ್ ಯು. ಗೀತಕ್ಕ ಥ್ಯಾಂಕ್ ಯು. ಹಾಯ್ ಮಲ್ಲಿಕ ನಮಸ್ತೆ ದುರ್ಗಕ್ಕೆ ಹೇಳ್ತಿದ್ದೀರಿ. ಓಕೆ ಬಾಯ್ ಬ್ರದರ್ ಅಂತ. ಓಕೆ ಸಿರಿಯಕ್ಕ ಬಾಯ್ ಥ್ಯಾಂಕ್ ಯು. ಗೀತಕ್ಕ ಥ್ಯಾಂಕ್ ಯು.
ಕೃಷ್ಣನ ತವರಿಗೆ ನಾನೇ ಸರಿ ಒಯ್ಯೋಕ್ಕೆ ಅಂತಿದ್ದಾರೆ. ಇವರಿಗೆ ನಾನೇ ಸರಿ ಬೈಯೋಕ್ಕೆ ಅಂತ ಹೇಳ್ತಿದ್ದಾರೆ. ದುರ್ಗಾ ಸಂಗೀತ ತಂಗಿ ಟಿಫಿನ್ ಆಯಿತಾ ಅಂತ ಕೃಷ್ಣನ ಹೇಳ್ತಿದ್ದಾರೆ. ಗೀತಕ್ಕ ಥ್ಯಾಂಕ್ ಯು. ಹಾಯ್ ಗೀತಾ ನಮಸ್ತೆ ಹೇಳ್ತಿದ್ದಾರೆ. ಗೀತಕ್ಕ ಥ್ಯಾಂಕ್ ಯು ಪಾರಿವಾಳಕ್ಕೆ ಸಾರಿ ಸಾಟಿ ನೀನು ಅಂತ ಕೃಷ್ಣನ ಹೇಳ್ತಿದ್ದಾರೆ. ದುರ್ಗಕ್ಕ ಥ್ಯಾಂಕ್ ಯು ಪಾರಿವಾಳ ಥ್ಯಾಂಕ್ ಯು. ಮಲೆನಾಡು ಗಂಡುಗೆ ಇದ್ದರೆ ಅದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನವೀನ್ ಬ್ರೋ ಸಂಗೀತ ಸಾಯಿ ಗುಡ್ ಮಾರ್ನಿಂಗ್ ಟಿಫಿನ್ ಆಯಿತಾ ಅಂತ ಹೇಳ್ತಿದ್ದಾರೆ. ಕಿತಕ್ಕ ಹಾಯ್ ಟಿಫಿನ್ ಆಯಿತು. ಹೌದು ದುರ್ಗಾ ಸಿಸ್ಟರ್ ಅಂತ ಪಾರಿವಾಳ ಬ್ರೋ ಹೇಳ್ತಿದ್ದಾರೆ. ಟಿಫಿನ್ ಆಯಿತಾ ಅಂತ ದುರ್ಗಕ್ಕೆ ಹೇಳ್ತಿದ್ದಾರೆ. ಕೃಷ್ಣನ ನೆಗಾಡ್ತಿದ್ದಾರೆ. ಹಾಯ್ ಪಾರಿವಾಳ ಅಂತ ನಮಸ್ತೆ ಅಂತ ದುರ್ಗಕ್ಕೆ ಹೇಳ್ತಿದ್ದಾರೆ. ಕೃಷ್ಣನ ಜಂಪಾಂಗ್ ಕುಸ್ತಿ ಮಾಡ್ತಾ ಇದ್ದಾರೆ. ಗೀತಕ್ಕ ಎಷ್ಟು ಅಂತ ಹೇಳ್ತಿದ್ದಾರೆ. ಗೀತಕ್ಕ ಸಿರಿಯಕ್ಕನವರು ಇನ್ನೊಂದಲ್ಲಿ ಬಂದು ಹಾಯ್ ಹೇಳ್ತಿದ್ದಾರೆ. ಗೀತಕ್ಕ ಥ್ಯಾಂಕ್ ಯು. ಹಾಯ್ ಜಗನ್ ಹಾಯ್ ಸಸ್ಯಕ್ಕ ಓಲ್ಲರಿಗೆ ನಾಪತ್ತೆ ಆಗ್ತಾರು ಮಾರ ಸುದ್ದಿ ಇದ್ದೀರ್ನದು ಆಯ್ತಾ ವೀಡಿಯೋ ಎಲ್ಲ ಪಾಡಿದ್ದಾರೆ ಆಯ್ತಾ ವಸ್ತು. ಗೀತಕ್ಕ ಥ್ಯಾಂಕ್ ಯು ನಮಸ್ತೆ ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು. ಸಸ್ಯಕ್ಕ ಲೈಕ್ ಡಾನ್ ಬ್ರದರ್ ಥ್ಯಾಂಕ್ ಯು ಲೈಕ್ ಕೊಟ್ಟೋದಕ್ಕೆ. ಗೀತಕ್ಕ ಥ್ಯಾಂಕ್ ಯು. ಶಶಿ ಹಾಯ್ ಹೇಗೆ ಇದೆಯಾ ಅಂತ ನವೀನ್ ಬ್ರೋ ಹೇಳ್ತಿದ್ದಾರೆ. ಶಶಿ ತಂಗಿ ಹಾಯ್ ಟಿಫಿನ್ ಆಯಿತಾ ಅಂತ ಕೃಷ್ಣನ ಹೇಳ್ತಿದ್ದಾರೆ. ಎಂಚ ಇಂಗ್ಲಿ ಸೌಖ್ಯ ಈರೆಂಚೋಲ್ಲರು ಶಶಿ ಅಕ್ಕ. ಕೃಷ್ಣನ ಯಾಕೆ ಪಾಲ್ಟಿ ಮಾಡ್ತಿದ್ದಾರಂತ. ಸಿರಿಯಕ್ಕ ಥ್ಯಾಂಕ್ ಯು. ಗೀತಕ್ಕ ಥ್ಯಾಂಕ್ ಯು. ಸಿರಿಯಕ್ಕ ಥ್ಯಾಂಕ್ ಯು. ಕಾಣೆ ಆಗಿದ್ದೆ ಸಸಿ ತಿಂತಿದ್ದೀರ. ಹೌದು ಕಾಣೆ ಆಗಿದ್ದಾರೆ ಮಾರೆ. ಇದನ್ನು ಚಾಪರಿ ದುರ್ಗಕ್ಕ ಇರ್ನಾಂಡಿ ಸಸಿ ತಂಗಿ ಇದು ಮೌನ ಮಾಡಲಿಕ್ಕೆ ಆಗಿಲ್ಲ ಅಂತ. ಹೌದು ಅವ್ರು ಲೈವ್ ಸಹ ಮಾಡೋದಿಲ್ಲ ಅಂತ. ಲೈವ್ ಮಾಡಿಲ್ಲದ್ರೆ ನಾವು ಆಚೆ ಅವರು ಇಟ್ಟು ಸಹ ವೇಸ್ಟ್ ಆಗ್ತದೆ, ಅದು ಲೆಸ್ ಆಗ್ತದೆ. ಹಾಗೆ ನಾನು ಸ್ವಲ್ಪ ಟೈಮ್ ಇಟ್ಟೆ ಮತ್ತು ಅವ್ರು ಲೈವ್ ಮಾಡಲಿಲ್ಲ, ಮತ್ತು ಅವ್ರು ಲೈವ್ ಇಟ್ಟರು ಸಹ ವೇಸ್ಟ್ ಆಗ್ತದೆ. ಹಾಯ್ ಪಾರಿವಾಳ ಅಂತ ಸಸ್ಯ ಕೇಳ್ತಿದ್ದೀರಿ. ಸಂಗೀತ ತಂಗಿ ಹಾಯ್ ಅಂತ ಹೇಳ್ತಿದ್ದೀರಿ. ಗೀತಕ್ಕ ಜಗನ್ನ ಮೋನೆ ಉಂಡು ಆಣು ದೀಪೆ ಮಲ್ಲಜ್ಜಿ ದುರ್ಗಕ್ಕ ಥ್ಯಾಂಕ್ ಯು. ಹಾಯ್ ಅಣ್ಣ ಟಿಫಿನ್ ಆಯಿತಾ. ನಾನು ಮಂತ್ರಾಲಯದ ಹುಡುಗ. ಚೆನ್ನಾಗಿದ್ದೀರಾ ಅಣ್ಣ ನೀವು. ಗುರುಗಳೇ ಸ್ವಾಮಿಯವರ ಆಶೀರ್ವಾದ ಮೇಲೆ ಸದಾ ಕಾಲ ಇರಲಿ. ಥ್ಯಾಂಕ್ ಯು. ಗುರುವ ಅವರೇ ಥ್ಯಾಂಕ್ ಯು. ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಆಯಿತಾ. ಒಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿ, ನಾನು ರಿಟಾರ್ಡ್ ಮಾಡ್ತೀನಿ. ನಾಳೆ ರಿಟಾರ್ಡ್ ಮಾಡ್ತೀನಿ. ಇವತ್ತು ಮಾಡಬಾರ್ದು, ಹಾಗೆ ನಾಳೆ ಮಾಡ್ತೀನಿ. ಗೀತಕ್ಕ ಥ್ಯಾಂಕ್ ಯು. ಸಿರಿಯಕ್ಕ ಥ್ಯಾಂಕ್ ಯು. ಲೈಕ್ ಕೊಟ್ಟಿದ್ದೀನಿ. ಓಕೆ ಸಸ್ಯಕ್ಕ ಥ್ಯಾಂಕ್ ಯು. ಗೀತಕ್ಕ ಥ್ಯಾಂಕ್ ಯು. ಜಗ್ಗು ಓಕೆ ನಾನು ಬರುವೆ. ಬಾಯ್ ಓಕೆ ಬಾಯ್. ಕೃಷ್ಣನ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಕೃಷ್ಣನ. ಹಾಯ್ ಅಂತ ಸಸ್ಯಕ್ಕೆ ಹೇಳ್ತಿದ್ದೀರಿ. ಸಿರಿಯಕ್ಕ ಥ್ಯಾಂಕ್ ಯು. ಸಿರಿಯಕ್ಕೆ ಅಲ್ಲಿ ಲೈವ್ ಹಾಕಿ ಇಲ್ಲಿದ್ದಾರೆ ಬೇರೆ. ಸಸಿ ತಂಗಿ ಟಿಫಿನ್ ಅಂತ ಕೃಷ್ಣನ ಹೇಳ್ತಾರೆ. ಗೀತಕ್ಕ ಥ್ಯಾಂಕ್ ಯು. ಗೀತಕ್ಕ ಥ್ಯಾಂಕ್ ಯು. ಬೇಜಾರು ಮಾಡಿ ಇದ್ದಿದ್ದು ಆಯ್ತಿಗೆ ಬೇಜಾರು ಆಯಿತು ಕೃಷ್ಣನ ಅಂತ ಸಸ್ಯಕ್ಕೆ ಹೇಳ್ತಿದ್ದಾರೆ. ಓಕೆ ಬಾಯ್ ಬ್ರದರ್. ಓಕೆ ಗೀತಕ್ಕ ಬಾಯ್. ಥ್ಯಾಂಕ್ ಯು ಸಪೋರ್ಟ್ ಮಾಡೋದಕ್ಕೆ. ಸಿರಿಯಕ್ಕ ಥ್ಯಾಂಕ್ ಯು. ಶಶಿ ತಂಗಿ ಲೈವ್ ಮಾಡು ಅಂತ ಹೇಳ್ತಿದ್ದಾರೆ. ಕೃಷ್ಣನ್ ಹೌದು ಅವರು ಲೈವ್ ಮಾಡೋದಿಲ್ಲ. ಇಂಟ್ರೆಸ್ಟ್ ಇಜ್ಜಿ ಜಗ್ಗಣ್ಣ ಅಂದ ಅವಂಚೆನೆ ವಾಚ ಅವರು 10 ಜನ ಬೋಡ್ತೀನಿ ವೀಡಿಯೋ ಬರೋ 10 ಜನ ಓಲಾ ಬಡ್ತೀನಿ ಹೋಗಿ. ಸಿರಿಯಕ್ಕ ಥ್ಯಾಂಕ್ ಯು. ಮೊಬೈಲ್ పోతుండు ಪ್ರತಿಯೊಂದು ನೋಡು ಉದಾಸೀನಾಪುಂಡು ಅಂದಿ ಸಿರಿಯಕ್ಕ ಅವನು ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಸಿರಿಯಕ್ಕನವರು. ಖುಷಿಯಕ್ಕ ಥ್ಯಾಂಕ್ ಯು. ಸಿರಿಯಕ್ಕ ಥ್ಯಾಂಕ್ ಯು. ಖುಷಿಯಕ್ಕ ಥ್ಯಾಂಕ್ ಯು.
ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು. ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿರಿ. ಯಾವಾಗಾದರೂ ಒಮ್ಮೆ ಲೈವ್ ಮಾಡ್ತೀನಿ, ಬಂದು ಸಪೋರ್ಟ್ ಮಾಡಿ. ನಿಮಗೂ ಕೂಡ ಸಪೋರ್ಟ್ ಮಾಡುವ. ಒಂದು ಶಾರತ್ಜಿ ಎರಡು ಸೈಡ್ ಬಂದು ಅಂದಂಜಿ ಒಂದು ಸಾರ ಆಪುಂಡು ಅವು ಲೈವ್ ಕಂಟಿನ್ಯೂ ಡೈಲಿ ಮಲ್ತುಂಡು ಆಪುಂಡು ಅವು ನಮ್ಮ ಒಂಜಿ ಬೊಚ್ಚಿಂದು ಬುಂಡ ಅವು ಆಪುಜಿ ಅಂಚ ಆಪುಂಡು. ಖುಷಿ ಆಗ್ತದೆ. ಥ್ಯಾಂಕ್ ಯು. ಖುಷಿಯಕ್ಕ ಥ್ಯಾಂಕ್ ಯು ಖುಷಿಯಕ್ಕ. ಡ್ಯೂಟಿ ಪೋಂಡ ಬಂದಂದು ಡ್ಯೂಟಿಗೆ ಅವೇ ಡ್ಯೂಟಿ ಕೆಲಸ ಇತ್ತಂದ ಒಂದು ಬಾರಿ ಎಂಕಲಂಚೇನೆ ಕೆಲಸ ಇತ್ತು ಆಪಿದ್ದು ಆಂಡೊಂಜಿ ಆಯ್ದಿರ್ನು ಮಾರ ಎಂಚ ಆಂಡಲ ಮೊನಟೇಶನ್ ಒಂಜಿ ಆಂಡಿ ಎಂಚ ಆಂಡಲ ಮಲ್ತು ಖುಷಿ ಅಕ್ಕ ಥ್ಯಾಂಕ್ ಯು ಅಂದು ಡ್ಯೂಟಿ ಪೂರ ಪೋನ ಕಷ್ಟ ಆಂಡಾಂಡು ಮಾರ ಆಯ್ಜಿಂದ ಒಂದು ದಿವಸದ ಆಯ್ದಿನ ಬುಕ್ಕ ಪಿರ ಲೆಸ ನಿಪ್ಪ ಕಾಸು ಓಡಿ ಬರ್ಪುನಿ ಕಾಸು ಇತ್ತೆ ಬರ್ಪುಜಿ ಕಾಸು ಸ್ವಲ್ಪ $100 ಆವಡ್ಚ. ಹಾಯ್ ಹಲೋ ಫ್ರೆಂಡ್ಸ್ ಅಂತ ಕಿರಣ್ ಅಕ್ಕ ಬಂದರು. ಹಾಯ್ ಕಿರಣ್ ಅಕ್ಕ, ವೆಲ್ಕಮ್ ಟು ಲೈನ್ ಮೀಟಿಂಗ್. ಥ್ಯಾಂಕ್ ಯು ಲೈಕ್ ಬಂದದಕ್ಕೆ. ಹೇಗಿದ್ದೀರಾ ಎಲ್ಲರೂ? ಓಕೆ ಜಗ್ಗು ಬ್ರದರ್ ಸ್ಕೂಲ್ ಹತ್ರ ಹೋಗಬೇಕು. ಓಕೆ ಬಾಯ್ ಖುಷಿ ಅಕ್ಕ ಥ್ಯಾಂಕ್ ಯು ಅಂದು ಲೈಕ್ ಕೊಟ್ಟೆ. ಓಕೆ ಕಿರಣ್ ಅಕ್ಕ ಥ್ಯಾಂಕ್ ಯು. ಓಕೆ ಬಾಯ್ ಓಕೆ ಬಾಯ್ ಥ್ಯಾಂಕ್ ಯು. ಆರೆಗೆ ಬತ್ತನು ಕಾಸು ಬತ್ತನು ಎಂಕ್ಲೆಗೆ ಬತ್ತಿಜೋ ಎಂಕ್ಲೆ ಒಂದು ದಿವಸ ಅಂಡಲ್ಲ ಎಂಕ್ ಬರೋದ ಅಂತೋಜು ಆ ವೀಡಿಯೋ ರನ್ನಿಂಗ್ ಇದ್ದತ್ತ ವೀಡಿಯೋ ಬಲಿಪೋಡು ನಮ್ಮ ವೀಡಿಯೋ ಬಲಿತಂಡ ಮಾತ್ರ ಬರ್ತೀನಿ. ಸರಿ ಅಕ್ಕ ಥ್ಯಾಂಕ್ ಯು. ವೀಡಿಯೋನೇ ಬಲ್ತು ಜಿಂಡದ ಆಯ್ತಾ ಮಲ್ಪುಂಡು ಬನ್ನಿ. ಇವತ್ತು ಬೆಳಿಗ್ಗೆ ಲೈವ್ ಹೌದು. ಇಲ್ಲಿ ಫ್ರೀ ಇತ್ತು, ಕೆಲಸ ಸಹ ಇಲ್ಲ, ಮತ್ತೆಂತ ಮಾಡೋದು, ಕರೆಂಟ್ ಇಲ್ಲ, ಹಾಗೆಂದು ಟೆನ್ಷನಲ್ಲಿದ್ದೆ. ಮತ್ತು ಲೈವ್ ಮಾಡಿದರಲ್ಲಿ ಸ್ವಲ್ಪ ಮಾತಾಡುವ ಅಂತ ಬಂದೆ. ಹಾಗೆ ಕಿರಣಕ್ಕ ನಮ್ಮ ಮಂತ್ಲಿ ನನ್ನ ಮಂತ್ಲಿ వాళ్ళు వీడియో రన్ అయ్యలకి వీడియో రన్ అమ్మైతే వాచవర్ పండుతుంది. వాచవర్ ఎంచ ఆపుంటే అంచే నవ్వుల మంత్లీ బరోడు తాతే బలిపోడు. గోల్డ్ రేట్ ఇంచాం, గోల్డ్ రేట్ భారీ భయంకర ఉంటున్నారు. ఇన్ని ಒಂಚೂರು ಕಮ್ಮಿ ಆಯ್ತು. ಇನ್ನೀ ₹150 ಗ್ರಾಮಗೂ ₹150 ಕಮ್ಮಿ ಆಯ್ತು ತೋಜು. ಅಂಚ ಆತು ಕಮ್ಮಿ ಅಂದದು ಆಯ್ತಂದೆ ಗೊತ್ತಾಗ ಜ್ವರ ಜಾಸ್ತಿ ಹಾಕೊಂಡು ಹೊರ ಕಮ್ಮಿ ಹಾಕೊಂಡು ಬಂಗ ಭಯಂಕರ ಉಂಟು ಐಟ ಆಂಡ ನಮ್ಮ ಯೂಟ್ಯೂಬ್ ಚಾನಲ್ ಮಲ್ತದೆ ಇಲ್ಲ ಮೊನಿಟೈಸೇಷನ್ ಮಲ್ತದೆ ಎಪ್ಪ ಆಂಡಲ್ಲ ಹಂಚಿ ವಿಡಿಯೋ ಪಾಡ್ದು ಬಿಡಲಿ ಆತಿ ಬುಕ್ಕ ನಮಗೆ ಐಟೇ ಇನ್ಕಮ್ ಆವಡ್ದನ ಐಟೇ ಬೆಲೆ ಅನ್ಕೋಡು ಐಟೇ ಬಿಡವು ನಮ್ಮ ಅಂಚ ತಂಗಾಳಿಯಲ್ಲಿ ನಾನು ತೇಲಿ ಊಟ ಆಗಲಿಲ್ಲ. ಎಷ್ಟು ಗಂಟೆ ಎಷ್ಟಾಯಿತು? 11:30 ಆಗುವುದಷ್ಟೇ ಅಲ್ಲ. ಅಂದು ಸರಿ ಅಕ್ಕ ಥ್ಯಾಂಕ್ ಯು. ಸರಿ ಅಕ್ಕ, ನೀವು ಅದರಲ್ಲಿ ಆನ್ ಇಡಿ, ನಿಮ್ಮದನ್ನು ಇಡಿ. ಓಕೆ ಕಿರಣ್ ಅಕ್ಕ ಥ್ಯಾಂಕ್ ಯು. ಓಕೆ ಪರವಾಗಿಲ್ಲ ಕಿರಣ್ ಅಕ್ಕ, ಪರವಾಗಿಲ್ಲ. ಅವನು ಬೇಡ, ಅವನು ಬೇಕಂತಿಲ್ಲ, ನಾನು ಸಹ ಈಗ ಟೈಮ್ ಪಾಸ್ಗೆ ಮಾಡಿದ್ದು.
ಬರ್ಪೆ ಓಕೆ ಓಕೆ ಸಸ್ಯಕ್ಕ ಥ್ಯಾಂಕ್ ಯು ಮತ್ತು ಸಪೋರ್ಟ್ ಮಾಡ್ತಾನೆ ಥ್ಯಾಂಕ್ ಯು ಬೇರೆ ವೀಡಿಯೋ ಪಾಡೊಂದಿಪ್ಲೆ ಅಂಚೆ ಒವ್ವ ಆಂಡಲ ವೀಡಿಯೋ ಪೂರ ಪಾಡೊಂದಿಪ್ಲೆ ಅಪನಗ ಒವ್ವ ಆಂಡಲ ಒಂಜಾಂಡಲ ವೈರಲ್ ಆಪುನ ಚಾನ್ಸಸ್ ಉಂಡು ತಮ್ನೈಲ್ ಪಂಡ ನಮ್ಮ ಎನ್ನ ಒಟ್ರಾಸ ತಮ್ನೈಲ್ ಕೆಲ ತಮ್ನೈಲ್ ಪೂರ ವಿಶೇಷವಾದದಾಯ್ತಲ್ಲ ಓ ನಿಖಿಲ ತೂತಾರ ಅಂಚ ಪೂರ ಪಾಡೋಡು ಅಪನಗ ಬರ್ಪುನು ವೈರಲ್ ಆಪುನಿಗೆ ಕೆಲವು ಒಂಜಿ ಅದೃಷ್ಟ ವೈರಲ್ ಆಪುನು ಅಂಚ ಮಾಸ್ಟರ್ ಬರುವಾಗ ಊಟಕ್ಕೆ ರೆಡಿಯಾಗಿ ಓಕೆ ಓಕೆ ಕಿರಣಕ್ಕ ಥ್ಯಾಂಕ್ ಯು ಶಶಿ ಅಕ್ಕ ಎಲ್ಲಾರ ಇದು ಏನತ್ತ ವೀಡಿಯೋ ಮಾಡಲಿಂಚ ಮಲ್ತು ಪಾಡ್ಲಿ ವೀಡಿಯೋ ಮಾಡ ಇಂಚ ನೀರು ರನ್ನಿಂಗ್ ಹೊಡೆಲ್ಲ ಬೊಬ್ಬನ ಅಂಚ ಇಂಚ ಪಾತ್ಯಾರ್ದ ಮ್ಯೂಸಿಕ್ ಮಾಡ್ತಾ ಅಂಚ ಪಾಡೋ ಒಂದಿಪ್ಲಿ ಒಂಜ ಓವ ಆಂಡಲ ಒಂಜಿ ವೈರಲ್ ಆಂಡ ಪನ್ನೀರ್ ಆಪ್ಜತ ಕ್ಲಿಕ್ ಆಪುಂಡತ ಬಾಯ್ ಓಕೆ ಕಿರಣಕ್ಕೆ ಬಾಯ್ ಥ್ಯಾಂಕ್ ಯು ಬಂದದಕ್ಕೆ ಥ್ಯಾಂಕ್ ಯು ಹಾಯ್ ಆಯ್ಸಕ್ಕ ಹಾಯ್ ವೆಲ್ಕಮ್ ಟು ಲೈವ್ ನಿಮಗೆ ಥ್ಯಾಂಕ್ ಯು ಆಯ್ಸಕ್ಕ ಎಂಚಲ್ಲ ರೀ ಯಾನಲ್ಲೇ ಮಲ್ಲೆಜ್ಜಿ ದುರ್ಗಕ್ಕ ಜಗ್ಗು ಬ್ರದರ್ ಗಾಡಿ ಕ್ಲೀನ್ ಮಾಡಬೇಕು ಬಾಯ್ ಓಕೆ ಬಾಯ್ ನವೀನ್ ಬ್ರೋ ಬಾಯ್ ಥ್ಯಾಂಕ್ ಯು ಆಯ್ಸಕ್ಕ ಚಾಂಡೆ ಅದಕ್ಕ ತಿಂಡಿ ಅದು ಸ್ಪೆಷಲ್ ಇನಿ ಆಯಿತು ಹಾಯ್ ಐಶು ಹಾಯ್ ತಿಳ್ತಿದ್ದಾರೆ ನೋಡಿ ನವೀನ್ ಬ್ರೋ ಈಗ ಅಕ್ಕ ಅಕ್ಕನವರ ಹಾಗೆ ಇರೋದ ಒಂದು ಅಕ್ಕ ಇಲ್ಲಾಂದ್ರೆ ಐಶು ಹಾಗೆ ಅಕ್ಕ ಅಂತ ನಾನು ಅಕ್ಕ ಅಂತ ಹೇಳೋದು ಅಕ್ಕ ಇಲ್ಲಾಂದರೆ ಅಕ್ಕ ಅಣ್ಣ ತಂಗಿ ಪರಿವಾಲ ಆನಲ್ಲಿ ಇದ್ದೀನಿ ಬ್ರೋ ಬೇಡ ಸಿಟಿ ಅಕ್ಕ ನಿಮ್ಮದು ಆನ್ ಇಡಿ ನಿಮ್ಮದು ಈಗ ಲೈವ್ ಆಗ್ತಾ ಉಂಟಲ್ಲ ಅದನ್ನು ಆನ್ ಇಡಿ ಅದನ್ನು ಇಡಿ ಅದರಲ್ಲಿ ನಂದು ಪರವಾಗಿಲ್ಲ ಪರಿವಾಲ ಬಿಗ್ ಐ ತಿಳ್ತಿದ್ದಾರೆ ಆಯ್ಸಕ್ಕ ಅಮ್ಮ ಎಂಚೊಲ್ಲೆ ರೀ ಹುಷಾರಾಗಾರ ಹರೇ ವರಸನಂ ಹುಷಾರಂಚನೆಯ ಅಂದ ಮತ್ತೆ ಪುರಂಚನೆ ಇದಾಯ್ತು ಸಮಸ್ಯೆ ಎಂದು ಗೊತ್ತಾಪುಜಿ ಇಕ್ಕಲ ಮರ್ದ ತಿಕ್ಕುಜಿ ಸರಿಗಟ್ಟು ಓ ಅಂದ ಭಾರಿ ಬಂಗಾನು ಮಾಡಿ ಸಮಸ್ಯೆ ಮಾತಾಡಿಲ್ಲ ಸಮಸ್ಯೆನೇ ಆಯ್ತು ಇತ್ತೆ ಇಕ್ಕಲ ಒಂಜಿ ಕರೆಕ್ಟ್ ಮರ್ದೆ ತಿಕ್ಕುಜತ್ತ ಅವೇ ಟೆನ್ಷನ್ ಆಪು ಎಲೆಗೆ ದಾಂಡಿ ಎಂಕತ್ತಿ ಇನ್ನು ಬುಡದಿಗೆ ಚೂರು ಉಂದತ್ತ ನರತ್ತಪ್ಪರ ಅದೇ ಮರ್ದು ಸುಮಾರು ಕಡೆ ಟನ್ ಕಾರ್ಬೇನೆ ಅಲ್ಲಿಗೆ ಈರೆಗ್ಲನ ಅಂದೇ ಮೋಲ್ನ ಲಂಚನೆ ಅಲೆ ಕಾರ್ಬೇನೆ ಮರ್ದು ಮಲ್ತು ಸಾಕೊಂಡು ಓಲ ಆಪುಜಿ ಆಯ್ತ ಮಲ್ಪುನ ಗೊತ್ತಾಪುಜಿ ಆತೆ ಬಿಡು ಉಡುಪಿಡು ತೋಜಲಿ ಅಜಕ್ಕಾರಿಗೆ ಎಡ್ಡೆ ಆಪುಂಡು ಓಲಿ ಉಡುಪಿ ಮುರಾಣಿ ಮೂಡಬಿದ್ರೆಗೆ ಪೋಯ ಮಾರೆ ಮೂಡಬಿದ್ರೆ ಒಂಜಿ ಕಡೆ ಇಟ್ಟು ಪೋಯ ಅವು ದೆತ್ತೊನ್ನಕ ಜೋರ ಅಂಡ್ ಅಲ್ಲಿ ಉಡುಪಿಡು ಅಲ್ಪ
ಎಂಚಿನ ಅಲ್ಪ ಎಂಚಿನ ಅಲ್ಪನ ಎಂಚಿನ ಡಾಕ್ಟ್ರ ಎಂಚಿನ ಕೇಂಡ ಪಾತೆರ್ನ ಉಡುಪಿದು ಅಕಲು ಸೀದಾ ಬೋಪೇರು ಒಟಗಿ ಅಜಕ್ಕಾರ್ ಹಾಸ್ಪಿಟಲ್ ಅಂದ ಕಾರ್ಡ್ ಇತ್ತಿಂದ ಫುಲ್ಲು ಬಿ ಪಿ ಎಲ್ ಕಾರ್ಡ್ ಇತ್ತಿಂದ ಫುಲ್ಲು ಫ್ರೀ ಆಪುಂಡು ಅಂದ ಇದು ಫಾಲ್ಟ್ ದಾದಂದೆ ಗೊತ್ತಾಪುಜಿ ಅವೇ ಸಮಸ್ಯೆ ದಾದ ಫಾಲ್ಟ್ ಅನ್ನೇ ಗೊತ್ತಾಪುಜಿ ಎಂಕೊಂಜಿ ಕಮೆಂಟ್ ಪಾಡ್ಲೆ ವೀಡಿಯೋಗು ಶಾರ್ಟ್ ಕಮೆಂಟ್ ಪಾಡ್ಲೆ ಅಲ್ತ ಅಡ್ರೆಸ್ ಪಾಡ್ಲಿ ಆಯ್ಸಕ್ಕ ಪೂರ ಟು ಮೆಡಿಸಿನ್ ಉಂಡು ಅಂದ ಓಕೆ 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 ತೂಕ ಟ್ರೈ ಮಲ್ಪೆ ಆನಲ್ಲೇ ಬರ್ಚಿ ದುರ್ಗಕ್ಕ ಇದು ಕೆಲಸ ಮಲ್ಪಲಿ ಅಲ್ಲಜ್ಜಿ ಸಿರಿಯಕ್ಕ ಥ್ಯಾಂಕ್ ಯು ಸಿರಿಯಕ್ಕ ನಿಮ್ಮದು ಆನಿಡಿ ಅಲ್ಲಿ ನಿಮ್ಮ ಲೈವ್ ಉಂಟಲ್ಲ ಅದನ್ನು ಆನಿಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಜ್ಜಿ ಉಡುಪಿ ಬಸ್ ಸ್ಟ್ಯಾಂಡ್ ಜಪ್ಪುಡು ಅಂದ ಅವು ಅಲ್ಪ ಪುದರೆ ಹಾಸ್ಪಿಟಲ್ ಪುದರೆಂಚಿನ ರಿಕ್ಷಾ ಉಂಡು ಅಂದ ಅಲ್ತ ಪುದರೆಂಚಿ ಹಾಸ್ಪಿಟಲ್ದ ಹೆಂಗೆ ಮುಲ್ಪ ಮರಪ್ಪುಂಡಿ ಅಲ್ಪಂಜಿ ಎಂಕೊಂಜಿ ಕಮೆಂಟ್ ಪಾಡ್ದು ಬಿಡ್ಲೆ ಅವ ಅಲ್ತ ಅಡ್ರೆಸ್ ಹಾಸ್ಪಿಟಲ್ ಅದು ಆಯ್ತದ ದುರ್ಗಕ್ಕ ಮಲ್ಲೆಜ್ಜಿ ತೊಂದರೆಜ್ಜಿ మీరు ಕೆಲಸ ಮಲ್ಪ್ಲೆ ಅಜಕ್ಕರ್ ಹಾಸ್ಪಿಟಲ್ ಓಕೆ ಓಕೆ ಅಲ್ಪ ಏಟು ಸುಟ್ಟು ಮಾತಾಡ್ಲಾಪನಂದ ಡಾಕ್ಟರ್ ಒಬ್ಬರು ಉಳ್ಳಾರ ಎಡ್ಡೆ ಡಾಕ್ಟರ್ ಉಳ್ಳಾರ ಗೌರ್ಮೆಂಟಾ ಪ್ರೈವೇಟಾ ಅಂದ ಡಾಕ್ಟರ್ ಉಳ್ಳಾರ ಓಕೆ ಓಕೆ ತೂಕ ಹಾಯ್ ಕಿರಣಕ್ಕ ಅಲ್ಲ ಇದು ಕೇರಳಕ್ಕ ನೀವು ಮೆಂಬರ್ಶಿಪ್ ಇದ್ದದ ಮಾರೆ ಪರವಾಗಿಲ್ಲ ಮರೆ ನನಗೆ ಇನ್ನು ಮೆಂಬರ್ಶಿಪ್ಪು ಎಲ್ಲ ಬೇಕಂತಿಲ್ಲ ನೀವು ಬಂದು ಕಮೆಂಟ್ ಹಾಕಿ ಹಾಯ್ ಅಂತ ಮಾತಾಡಿದರೆ ಸಾಕು ಥ್ಯಾಂಕ್ ಯು ಮೆಂಬರ್ಶಿಪ್ ತೆಗೆದಕ್ಕೆ ಥ್ಯಾಂಕ್ ಯು ಆಯಿತಾ ಕೇರಳಕ್ಕ ನಿಮ್ಮದು ಕೂಡ ಬೇಗ ಇದು ಮಾಡಿ ಡಾಕ್ಟ್ರ್ ಹೆಸರು ಗೊತ್ತುಂಟಾ ಆಯ್ಸಕ್ಕ ಡಾಕ್ಟ್ರ್ ಹೆಸರು ಗೊತ್ತುಂಟಾ ನಿಮಗೆ ಅಲ್ಲಿ ಡಾಕ್ಟ್ರ್ ಇದ್ದಾರಲ್ಲ ಅವರ ಹೆಸರೇ ಗೊತ್ತುಂಟಾ ನಿಮಗೆ ಹಾಯ್ ಪ್ರೀತಿ ಅಕ್ಕ ಒಂದುದಾಯ್ತು 3/4 ಗಂಟೆ ಎಂಡು ಮಲ್ಪೆರಂಡು ಇತ್ತೆ ಅರ್ಪಣ ನಿಕ್ಲೇನು ನಂಬುದು ಪೂರ ಲೈವ್ ಮಲ್ಪೊಡು ಮಾರೆ ನಾನು ಪೋಯಿನೇನು ಅದ ತಿಂಡಿದಾಯ್ತು ಪ್ರೀತಿ ಅಕ್ಕ
ಐಶಾಕ್ಕ ಉಳ್ಳಾರಾ ಅಂದ ಬೇಲೆ ಬೇಲೆ ಆಂಡ ಪೂರ ಆಂಡ ರೆಡಿಯಾನ ಬೇಲೆ ಮೂರು ಕರೆಂಟ್ ಲೆಜ್ಜು ಮಾರೆ ಕರೆಂಟ್ ಲೆಜ್ಜಿ ಬುಕ್ಕ ಕದಾಯ್ತ ಅನ್ಕನೆ ಎಂಚ ಲೈವ್ ಬರ್ತೀನಿ ಓಕೆ ಓಕೆ ಪರವಾಗಿಲ್ಲ ಕೇರಳಕ್ಕ ಪರವಾಗಿಲ್ಲ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ನಾನು ಬೇರೆ ಮತ್ತು ರೀತಿ ಬಾಯ್ ಜಗ್ಗನ ಬಾಯ್ ಅಂದ ಓಕೆ 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 ಪ್ರೀತಿ ಅಕ್ಕ ಅದೈತನ ಚೂರು ಪ್ರಾಬ್ಲಮ್ ಉಂಡ ಪ್ರಾಬ್ಲಮ್ ಮಾತ್ರ ಪೂರ ಚೆಕ್ಕಿಂಗ್ ಮಲ್ಪಲ್ಲ ಅವರ ಪ್ರೀತಿ ಅಕ್ಕ ಬಡ್ಚಿ ಅಕ್ಲು ಪುರ ಎಡ್ಡೆ ಗೊತ್ತಿತ್ತು ನಕ್ಲೆತ್ತಿ ಅಕ್ಲು ಎಂಚ ಬಂಡೇರ ಅಂಚ ಸರಿ ಅಕ್ಕ ಥ್ಯಾಂಕ್ ಯು ಅಚ್ಚನ್ನೇ ಅಕ್ಕಡಕ್ಕೆ ಏನಿಲ್ಲ ಚೂರು ಪಾತ್ರಲ್ಲ ಯಾಕಲೆ ಪುರ ಗೊತ್ತಿಬಿಡತ್ತ ಅಕ್ಲೆ ಪುರಾಣ ಗೊತ್ತಿಪ್ಪುಡು ಕಾಪಿರಾಟ್ ಸಾಲ ಇಜ್ಜ ಪೂರ ಚೆಕ್ಕಿಂಗ್ ಮಲ್ಪಲೆ ಅವರ ಶಾರ್ಟ್ ವೀಡಿಯೋ ಎಲ್ಲ ಪೂರ ಚೆಕ್ಕಿಂಗ್ ಮಲ್ಪಲೆ ಪೂರ ವೀಡಿಯೋ ಪೂರ ಚೆಕ್ಕಿಂಗ್ ಮಲ್ಪಲೆ ಹೌದಾ ಇಜ್ಜಿ ಇತ್ತ ಪ್ರೊಸೆಸ್ ಪೂರ ಉಂಡತ್ತ ಇದು ಆಯ್ತ ಸಮಸ್ಯೆ ಉಂಡು ಮಾತ್ರ ಒಂಚೂರು ಲೇಟ್ ದೆತ್ತೋನುಂಡು ನಮ್ಮ ಶಾರ್ಟ್ ವೀಡಿಯೋ ಪಾಡ್ನಲ್ಲ ನಮ್ಮ ಹೋಪ್ ಜೋ ಬೇತೆ ಬೇತೆ ರೆಗ್ಲ ಹೋಪ್ ಪೂರ ಅಂದ ಚೆಕ್ ಮಾಡ್ತಾರ ಓಕೆ ದಾರಾಪ್ ಸರಿ ಆಗ್ಬಿಟ್ಟು ಅವ ಪ್ರೊಸೆಸ್ ಪೂರ ಚೂರು ಲೇಟ್ ದೆತ್ತೋನು ಕೆಲವುದಕ್ಲೆ ತೊಲ ಪಿನ್ನೇ ಬರ್ತದೆ ಜಿಗೆ ಅವು ದಾಯ್ತ ಪ್ರಾಬ್ಲಮ್ ಇತ್ತರೆ ಮಾತ್ರ ಎಂಕ್ಲ ಪಿನ್ ದಾಯ್ತಂಡ ಆಯ್ಸಕ್ಕ ಹಿರೇಗೆ ಅಲ್ತ ಡಾಕ್ಟ್ರನ ಪುದಾರ್ ಗೊತ್ತುಂಡ ಮೈನ್ ಡಾಕ್ಟ್ರ್ ಉಳ್ಳ ದೊಡ್ಡ ಡಾಕ್ಟ್ರ್ ಉಳ್ಳಾರ ಪಂಡಾರತ್ತ ಆರ್ನ ಪುದಾರ್ದಾಲ ಗೊತ್ತುಂಡ 7 days 1 month ಅವರಿಗೆ ಅಂದ ಅಂದ ಗೊತ್ತು ಜಾ ಓಕೆ ಪಂಡಲ್ಪ ಹಾಯ್ ಶಾಸಿಸ್ ಹಾಯ್ ಇಂಚ ಉಳ್ಳಾರು ಪ್ರೀತಿಯಕ್ಕೆ ಪಡಂದಿಲ್ಲಿರಿ 7 days ಒಂಜೆ ಮಂತ್ ಅವರಿಗೆ ಹೌದಾಯ್ತು 7 days 1 ಮಂತ್ 7 days ಅಲ್ಪ ಪೂರ್ತಿ ಓಕೆ ಆಯ್ಸಾಕ ಓಕೆ ಆಯ್ಸಾಕನ ಮಧ್ಯಾಹ್ನ ಆದ್ರೆ ಅಡ್ಡಿ ಅಂಡ ಅಂದಂದು ಚಕ್ಕಿಂಗ್ ನಿಪ್ಪುಂಡವು ಒಳ್ಳೆ ದುರ್ಗಕ್ಕ ಥ್ಯಾಂಕ್ ಯು ಪ್ರೀತಿ ಸಾಯಿ ಏನು ಸ್ಪೆಷಲ್ ಅಂತ ಆಯ್ಸಕ್ಕೆ ಹೇಳ್ತಿದ್ದೀರಿ ಮಂಡೆ ಇರೇನಾ 10 ಬುಗಾವಸುಲಿ 7 ತಿಂಗಳು 7 ವಾರ 7 ದಿನ 7 days 1 ಮಂತ್ ಹೌದಾಯ್ತವ ಅಕ್ಕ ಪಕ್ಕ ಪಂಡರ್ತುಲಿ ಯಾರ ಅಜ್ಜಿ ಬರೋಣ ಆಯ್ಸ ಅಜ್ಜಿ ಎಂಜಾಯ್ ಒಂದು ಹೋಲಿ ಎಂಜಾಯ್ ಆಪ ನೀರೋಲಿ 3 ಉಲ್ಲೆ 4 days ಇಜ್ಜಂಡ 7 days ಇಜ್ಜಂಡ 1 ಮಂತ್ ಅವಡಿಗೆ ಅಂದಂದು 4 days ಆಪುಂಡು ಇಜ್ಜಿಂಡ 7 days
ಇದು ಮೋನೆ ತೋಜಾಲೆ ಮಾರೆ ಮೋನೆ ಮೋನೆಜ್ಜಿ ಐಸಕ್ಕ ಮೋನೆ ಇಜ್ಜಿಗೆ ಯಾನ್ ಲೈವ್ ಮಲ್ಪರ ಜಸ್ಪಾದ ಗುಳ್ಳು ನಿತ್ಯಾರ್ನ ಮೆಸೇಜ್ ಜೂನ್ಯ ಅಂದ ಅತ್ತ ಬೊಡ್ಚಿ ಬಂಡಾರತ ಬೊಡ್ಚಿಂದ ಬೊಡ್ಚಿ ಜಗ್ಗು ಪೇಸ್ ಲೈವ್ ಮಲ್ಪುಲೆ ಮಾರೆ ಯಾರು ಪೊಕ್ಕಡೆ ಯೂಟ್ಯೂಬ್ ಪೊಕ್ಕಡೆ ಮಲ್ತನತ್ತ ಅಮೌಂಟ್ ಚೆನ್ನಾಗಿ ನಾನು ಪೇಸುದಾಯ್ತು ಈಗ ಪೊಕ್ಕಡೆ ಯಾನ್ ಬಂದ ಎನ್ನ ಓನಾದ ದಾಲ ಕಂಟೆಂಟ್ ಪಾಡುಜಾತ ಯಾನು ದೈತನ್ನ ದೇವಸ್ಥಾನದನ ಇಂಚಿನೆಲ್ಲ ಇತ್ತಂಡ ಅಂಚೆ ಎತ್ತನ ಮಾತ್ರ ಅಂಚ ಮಾತ್ರ ಇದಿಂದ ಪೇಸ್ ಪಾಡ್ಜ ಮಲ್ಲೆಜ್ಜ ಆಯ್ಸಕ್ಕ ಥ್ಯಾಂಕ್ ಯು ಬತ್ತಾರತ್ತ ಇರು ಬತ್ತಾರತ್ತ ಆತ ಯಾವ ಥ್ಯಾಂಕ್ ಯು ಅವೇ ಮಸ್ತ್ ಥ್ಯಾಂಕ್ ಯು ಇರು ನನ್ನ ಈರ್ನ ಬೇಲೆ ಅನ್ಪಲಿ ಮಲ್ಪೂಜಿ ರೆಸ್ಟ್ ಹೆಂಗೆ ರೆಸ್ಟ್ ಮಲ್ಪಲಿ ಬೀಚಕ್ಕ ಯಾನು ಬಿಸಿ ಮೇರೆ ಬತ್ತೇರು ಪವಿ ಅಕ್ಕ ಬಿಸಿ ಇರು ಬಿಸಿಯೇ ಇಡೀ ತಿರ್ಗೋದಿಲ್ಲರು ಬಿಸಿ ಇಟ್ಟು ತಿರುಗು ನೇತ ಬೇಜಾರದಾಯ್ತು ಪ್ರೀತಿ ಲೈವ್ ಮಲ್ಪಿದ್ದಾರೆ ವಿಜ್ಜಿಜ್ಜಿ ಪ್ರೀತಿ ಅಕ್ಕನ ಲೈವ್ ಇಜ್ಜಿ ಯಾರಾಯ್ತು ರೆಸ್ಟಿಗೆ ಮಂದಾರ ಶಿಷ್ಯ ಈ ಮಂದಾರಕ್ಕ ಪವ್ಯಕ್ಕ ಎಂಚೊಲ್ಲದಿ ಉಣಸಂಡ ಚಾಪಾರಿಯರ ತಿಂಡಿದದ್ದ ಪ್ರೀತಿ ಪಂಡ ಧಾರಟು ಕೊರಲಿರಿ ಮಂದಾರಕ್ಕ ಮಸ್ತ್ ಮಸ್ತ್ ಪಂಡ ಮಸ್ತ್ ಇದಾಯ್ತ ಮಸ್ತಿ ಹಾಯ್ ಇದು ಹೊಸಬ್ರು ಯಾರು ಬಂದರು ಗ್ಲಾಮರ್ ಹೊಸತ್ತು ಬರ್ಪೇರು ಮಾರ ಯಾಕಡೆ ಅಡ್ಡು ಜನ ಅಂಜಿ ಕಮೆಂಟ್ ಪಾಡಿಯೇರಿ ಮೂಜಿಗೆ ಹಾಸ್ತಾಕಿದ್ದೆ ಬೇತೆ ಎನ್ನ ಕಲ್ಲರ್ ಬೇತೆ ಇದು ಸ್ಪೆಷಲ್ ಅತ್ತ ಮಾರೆ ಇದು ಸ್ಪೆಷಲ್ ಹವ್ಯಕ್ಕ ನಿಜ್ಜಿ ಶಿಶಿ ಅನಿತ್ಯ ಮಲ್ಪೂಜಿ ಕಜಿಪು ಆತಜಿ ಶಿಶಿ ನನಲ ದುರ್ಗ ಶಿಶಿ ಆಯಿ ಮುಂದರಕ್ಕ ಬರಂದಿದ್ದೀರಿ ದುರ್ಗ ಶಿಶಿ ಯಾನು ಬಚ್ಚು ಇನಿ ಏನು ಅಂತ ನೆರ್ಕರಿ ಯಾರು ಇರು ನೋಡು ಆಯಿ ಮಂದಾರ ಶಿಶಿ ಬೀಚ ಶಿಶಿ ದುರ್ಗಕ್ಕ ಬಾಯ್ ಆಲ್ ಜಗ್ ಓಕೆ ಬಾಯ್ ಪವ್ಯಕ್ಕ ಬಾಯ್ ಥ್ಯಾಂಕ್ ಯು ಬತ್ತಾರತ ಯಾವ ಬತ್ತಾರತ ಇರಿ ಥ್ಯಾಂಕ್ ಯು ಜಾಲಿ ಪ್ಲೀಸ್ ದುರ್ಗ ಶಿಶು ಥ್ಯಾಂಕ್ ಯು ಪ್ರೀತಿ ಅಕ್ಕ ನಾನು 7 ನಿಮಿಷ ಅಲ್ಲ ಪಾರ ಅಲ್ಲಿ ಹಾಯ್ ಪ್ರೀತಿ ಇಂದು ಬರ್ತೀರಿ ಏರು ಮಾಡೆ ಅನ್ಫೀಲ್ಗೆ ಅವರು ಥ್ಯಾಂಕ್ ಯು ಲೈವ್ ಬಂದದಕ್ಕೆ ನನಗೆ ಸಬ್ಸ್ಕ್ರೈಬ್ ಕೊಟ್ಟಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಕೊಡಿ ಆಯಿತಾ ಸಿರಿ ಅಕ್ಕ ಥ್ಯಾಂಕ್ ಯು ಕರೆಂಟ್ ಇಜ್ಜಿ ಕರೆಂಟ್ ಹೋದು ಮಾರೆ ಕರೆಂಟ್ಲ ಇಜ್ಜಿತ್ತ ಬೇಲೆ ಇಜ್ಜಿ ಲೈಕ್ ಡೌನ್ ಥ್ಯಾಂಕ್ ಯು ಅನಿಪ್ ಅವರೇ ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಹಾಯ್ ಅನಿಪ್ ಅವರೇ ಅಂತ ಪ್ರೀತಿಯಾಗಿ ಕೇಳ್ತಿದ್ದಾರೆ ಹಂಗೆ ಓದ್ಯಾರ ಪುಜಿ ಯಾರು ಇಂಗ್ಲೀಷ್ ಕಲ್ತು ಜತ ಮಾರೆ ಹೋತನೇ 2ನೇ ಕ್ಲಾಸ್ ಮಾರೆ ಇದಾಯ್ತಾ ಅನಿಫಣ್ಣ ಥ್ಯಾಂಕ್ ಯು ಅವೇ ಸಬ್ಸ್ಕ್ರೈಬ್ ಅಂಜಿ ಕೊರ್ಜಿ ನಂಜಿ ಸಬ್ಸ್ಕ್ರೈಬ್ ಅಂಜಿ ಕೊರ್ಲಿ ಇರ್ನ ಚಾನಲ್ ಇತ್ತಂಡ ಪಲ್ನಿ ಅಂಜೆ ಕಮೆಂಟ್ ಪಾಡ್ಲೆ ಅಪ್ಪನ ಹೆಂಗೆ ಚಾನಲ್ ಉಂಡ ಅಂತ ಗೊತ್ತಾಪುದು ಪಾಪ ಇರ ಲೈವ್ ಪುರ ಮಲ್ಪಂತನ ಬರೋಂದು ಇಪ್ಪಕ್ಕ ದುರ್ಗಕ್ಕ ಥ್ಯಾಂಕ್ ಯು ಸಿರಿ ಅಕ್ಕ ಥ್ಯಾಂಕ್ ಯು ಒಂದು ದಾದ ಸ್ಕ್ರೀನ್ ಕುಕ್ಕುದ ಮಾರನೇ ಅವು ಅಲ್ಪ ಬಚ್ಚಿಂಡಿ ಎಂಕಿ ಯಾರ ಕಡೆ ಬಿನ್ ಇಕಡೆ ಎಂದು ಪುತ್ತೂರು ರಾಧಸ್ ಗೊತ್ತುಂಡ ರಾಧಸ್ ಪಂಡ ಅವುಂಡತ್ತ ಅವಳು ಡ್ರೆಸ್ಸದ ಅಂಗಡಿ ಉಂಡತ್ತ ರಾಧಸ್ ನೆಂದು ಹೋಗಿನಾ ಒಂದು ರಾಧಸ್ ಪ್ರೀತಿ ಅಕ್ಕ ಕೇಂಡ ಕೆಪ್ಪರ್ ಲೆಕ್ಕ ಅಂತ ಕೇಂಡ ಇರೇಗಿ ಕರೆಕ್ಟ್
ವರ ಕರೆಂಟ್ ಬರ್ಪುನು ಬಂದು ತೂಲೆ ಕರೆಕ್ಟದ ಕಮ್ಮೆಜ್ಜಿಯೇ ಬುಡು అని పన్న తెలుతోందు లేదు హా పండితు రోజు ಎಂಕ್ ರೆಡ್ ಡ್ರೆಸ್ ಗೆತೊಂದು ಕೊರು ಬರ್ತಾರ ಗೆತೊಂದು ಬರ್ತಾವೆ ಅವು ತೋಜಿಂದ ಇಪ್ಪೇದತ್ತುಲೆ ಒಂದು ಮುಲಿಯ ಜ್ಯುವೆಲರ್ಸ್ ಗೊತ್ತುಂಡಾ ಮುಲಿಯ ಆಯ್ತಾ ಕೈತಲೆಲ್ಲ ಏನು ತೋಜಿಂದು ಪ್ರೀತಿಯಕ್ಕ ನಮ್ಮನ್ನು ಕಾಣಕ್ಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಅನೀಫ್ ಅಣ್ಣನವರು ಥ್ಯಾಂಕ್ ಯು ಗೊತ್ತುಂಡ ಅಲ್ಲೇ ತೂಲೆಪ್ಪಣ್ಣ ಕ್ಲೀನ್ ತೋಜಿಂಡ ಚೂರು ಮಸ್ಕೊಂಡು ಅವು ಮಲ್ಲೆಜ್ಜಿ ತೋಜಿಂಡ ಕ್ಲೀನ್ ಮುಳಿಯ ಅಂದು ಬರೆತ್ತನ ತೋಜಿಂಡ ಅಲ್ತಫನ್ನ ಸ್ವಲ್ಪ ಇದ್ದೀನಿ ಲೈವ್ ಮಾಡಲಿಲ್ಲ ಅಂತ ಹೇಳ್ತಾರೆ ನಮ್ಮನ್ನು ಅಲ್ಲ ನಿಮ್ಮನ್ನು ಅಂತ ಅಲ್ತಪ್ಪನ ಹೇಳ್ತಿದ್ದಾರೆ ಗಗನವು ಎಂದು ಭೂಮಿಯು ಎಂದು ತೋಜುಂಡು ಮಾರೆ ತೋಜುಂಡು ದಾದ ಮಲ್ಪುಳ ಸರಿ ತೂಲೆ ತೋಜುಂಡಾಗೇನೆ ತೋಜುಂಡ ಕ್ಲೀನ್ ತೋಜುಂಡ ಅಂದು ಲೈವ್ ಮಲ್ಪುಜಾರ ಪ್ರೀತಿ ಲೈವ್ ಮಲ್ಪುಜರಿ ಯಾರಿಗೆ ಬೇರೆ ಬೇನೆಗೆ ಅಂಚ ನೀ ಎಣ್ಣೆ ಪೂಜಾರ ಉಂಡಿಗೆ ಅಂಚ ನೀ ಲೈವ್ ಮಲ್ಪುಜರಿ ಇದು ಪ್ರೀತಿ ಅಕ್ಕನಿಗೆ ಎಣ್ಣೆ ಪೂಜೆಯ ಕಾರ್ಯಕ್ರಮ ಇದೆ ಇವತ್ತು ಹಾಗಾಗಿ ಲೈವನ್ನು ರದ್ದುಗೊಳಿಸಲಾಗಿದೆ ಎಂಕನ ಪುತ್ತೂರದ ವಿಧಾನಸೌಧ ತುಪ್ಪಾರ ವಿಧಾನಸೌಧ ಪ್ರೀತಿ ಅಕ್ಕ ವಿಧಾನಸೌಧ ತುಪ್ಪಾರ ಈ ದಿನದ ಲೈವನ್ನು ಪ್ರೀತಿ ಅಕ್ಕನವರು ರಜೆಯೆಂದು ಘೋಷಿಸಲಾಗಿದೆ ಯಾಕಂದರೆ ಅವರಿಗೆ ಬೆನ್ನು ನೋವಂತೆ ಕೂತು ಅದಕ್ಕಾಗಿ ಈ ದಿನ 12 ಗಂಟೆಯಿಂದ 1 ಗಂಟೆ ತನಕ ಎಣ್ಣೆ ಪೂಜಲಿಕ್ಕಿದೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಪಾರಿವಾಳ ಒಂದು ಪಾರಿವಾಳ ತೋಜಿಂಡ ಎಂದ ವಿಧಾನಸೌಧ ಒಂದು ತೋಜಿನತ ವಿಧಾನಸೌಧ ಪುತ್ತೂರ್ದ ఉందండ ಅಲ್ತಾಫ್ ಅವರಾಗಿ ಪ್ರೀತಿ ಅಕ್ಕನಾಗಿ ಬೀದಿ నేను ವಿಧಾನಸೌಧವ ಯಾವ ಊರು ಅನ್ನ ಇದು ಪುತ್ತೂರು ಅನ್ನ ಇದನ್ನ ಇಂಚಿನ ಮರ ಇಂಕ ಪುದಾರೆ ಓದ್ಯಾರ ಒಂದಿದ್ದೆವು ಪುದಾರ ಇಂಜಿನೆ ಕನ್ನಡ ಬರಲಿ ಪ್ರೀತಿ ಅಕ್ಕ ಕುಹು ಕುಹು ಕೋಕಿಲಿ ಚಿಲಿಪಿಲಿ ಪಕ್ಕಿಲಿ ಹೊಸ ರಾಗನು ನಾಡುಲೇ ದಂಗರ್ ಓದಿ ಡೇಂಜರ್ ನೀವು ಡೇಂಜರ್ ಅಂತ ಬರೆದು ಹೋಗಿ ಡಂಜರ್ ಆಗಿ
ಸ್ಟ್ರೆಂಜರಾ ಮುಖ ಡೇಂಜರಿಗೆ ಡೇಂಜರ್ ಉಂಟ ಡೇಂಜರ್ ಇದೆ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರಿಗಾಗಿ ಶಂಭೋ ಶಂಕರ ಕೈಲಾಸನಾಥ ಉಮಾಮಹೇಶ್ವರ ಮಹಾಲಿಂಗೇಶ್ವರ. ಅದು ಏನು ಬಿಲ್ಡಿಂಗ್, ಅದು ಮುಳಿಯ ಬಿಲ್ಡಿಂಗ್ ಗೊತ್ತಿಲ್ಲ ನಿಮಗೆ? ಪುತ್ತೂರು ಅಷ್ಟು ಫೇಮಸ್ ಮಾರೆ. ಮುಳಿಯ ಜ್ಯುವೆಲರ್ಸ್ ಗೊತ್ತುಂಟಾ? ಡೈಲಿ ಇಲ್ಲ, ನಂದು ಮಾನಿಟೇಷನ್ ಆಗಿದಲ್ಲ, ಇನ್ನು ಲೋಡ್ ಹಣ ಬರಲಿಕ್ಕೆ ಮಾತ್ರ ಬಾಕಿ. ಒಂದು ಲೋಡ್ ಬರ್ತಾ ಉಂಟು, ಅದು ಇಲ್ಲಿ ಬಾಂಬೆಯಲ್ಲಿ ಮಳೆ ಅಂತೆ, ಹಾಗೆ ಅಲ್ಲಿ ನಿಂತಿದೆ. ಇನ್ನೂ ಒಂದು 2 ವಾರದಲ್ಲಿ ಬರ್ಬೋದು. ಹಣ್ಣು ಬೋನ ಆಗಿದೆ ಅದು. ಸಿರಿಯಕ್ಕ ಥ್ಯಾಂಕ್ ಯು. ಪರವಾಗಿಲ್ಲ ಸಿರಿಯಕ್ಕ. ಹಣ ಉಂಟಾಗ ಹೌದು, ಬರ್ತಾ ಉಂಟು. ಮುಂಬೈಯಲ್ಲಿ ಬರ್ತಾ ಉಂಟು, ಮತ್ತು ಅಲ್ಲಿ ಗುಜರಾತ್ ಅಲ್ಲೆಲ್ಲ ಮಳೆ ಅಲ್ಲ, ಅಲ್ಲಿ ಬ್ಲಾಕ್ ಆಗಿದೆ. ಹಾಗೆ ಅಲ್ಲಿ ಸೈಡ್ ನಿಲ್ಲಿಸಿದಾರಂತೆ. ಮತ್ತು ಅದು ಎಂತ ಗೊತ್ತು, ಅದು ದೊಡ್ಡ ಚಕ್ರ ಅಲ್ಲ ಅದರದ್ದು, ಅದು ಒಂದು ಚಕ್ರನ ಪ್ಯಾಚ್ ಹಾಕಿದಂತೆ. ಅದನ್ನು ಸರಿ ಮಾಡಲಿಕ್ಕೆ 1 ವಾರ ಬೇಕಂತೆ. ಹಾಗಾಗಿ ಲೋಡಿಗೆ ಬಂದದಲ್ಲಿ ನಿಂತಿದೆ. ಅಯ್ಯೋ ದೇವಾ, ಬುಕ್ಕದು ರೈಲು ಬುಕ್ಕದಾಯ್ತ ಪಾತೀರ್ನ ಮಾರೆ, ರೈಲೇ ಬುಡೋಡತ್ತಿ. ಅಂಚ ಬಂದಾಗ ಆರೆಗ್ಲ ಗೊತ್ತಾಗ್ದು ರೈಲು ಹುಡುಕುನೆ. ಆಕಾಶದಲ್ಲಿ ಮೋಡ ತುಂಬಿದೆ, ಆ ಮೋಡದಲ್ಲಿ ಅದೇನಿದೆಯೋ, ನೀನೇ ಬಾಣಲಿ ತೇಲೆ ಓದಿನು ನಾನು ನೀರಿನ ಜಗ್ಗನ್ನ ಕಾಸು ಚಕ್ರಡ್ ಬರ್ಪನಕ್ಕೆ, ಕಾಸು ಗಾಡಿಡ್ ಬರ್ಪುನೆ, ಗಾಡಿದ ಚಕ್ರ ಹಾಲಾತನೆ. ಅವು ಚಕ್ರ ಏನು ಸರಿ ಮಲ್ಪಡ್ತ, ಸರಿ ಮಲ್ತದ್ದು ಪಂಚರ್ ಆತನಿಗೆ, ಪಂಚರ್ ಪೂರ ಪಾಡ್ಪಾತು ಬುಕ್ಕ ಬಿದ್ದಾಡ ನಾವು ಗುಜರಾತ್ ಡುವಲ್ಲ ಉಂಡು ಬರೋಡತಿ. ಎಷ್ಟು ಬರುತ್ತೆ ಅದು ನೋಡಬೇಕಷ್ಟೇ, ಅದು ಇನ್ನು ಎಷ್ಟು ಬರುತ್ತೆ ಅಂತ ನೋಡಬೇಕಷ್ಟೇ. ಮತ್ತು ಅಲ್ಲಿ ನೋಡ್ಬೇಕು ಎಷ್ಟು ಬರ್ತದೆ ಅಂತ. ಸಾಂಗ್ ಬೇಕಾಯ್ತಾ ಬೇರೆ ತಂಜಾಜಿ ಬಂತ ಸಾಂಗ್ದಾಯ್ತು ರೆಕಾರ್ಡ್ ಬಂತೇನು, ಫಸ್ಟಿಗೆ ಬೇಗ ಬಂತೆ. ಪದ್ಯಪುರ ಬಂತೆ ಏರೇ ಲ್ಯಾಂಡು ಅನ್ಕೊಂಡ 10 ನಿಮಿಷ ಇಪ್ಪನಿಗೆ ಅದೇ ಸಾಂಗ್ ಮಂಡಪ. ಕನಕನದಿ ಶಾರದಿ ಬೇಲೆಜ್ಜಿ ಕರೆಂಟ್ ಇಜ್ಜಿನ ಬೇಲೆಜ್ಜಿನ ಕರೆಂಟ್ ಇಜ್ಜಿನ ಬೇಲೆಜ್ಜಿ. ಅಲ್ಲಿ ಏರಂಜನ ನಿಲ್ಕೋನುಂದಿ ಕಬೂತರ್ ಜಾ 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 ಕಬೂತರ್ ಜಾ. ಓ ಮಲ್ಪಂಜನ ನಿಲ್ಕೊಂಡು ಏರ ನಿಲ್ಕೊಂಡು ಕೈ ಕರೆಂಟ್ ಇಜ್ಜಂಡ ಬೇಲೆಜ್ಜಿ, ಕರೆಂಟ್ ಇಜ್ಜಂಡ ಬೇಲೆಜ್ಜಂಡ ಕರೆಂಟ್ ಇಜ್ಜಿ, ಕರೆಂಟ್ ಇತ್ತಂಡ ಬೇಲೆಜ್ಜಿ, ಕರೆಂಟ್ ಇಜ್ಜಂಡ ಬೇಲೆತ್ತನ ಕರೆಂಟ್ ಇಜ್ಜಿ, ಮುನಸಿತ್ತಂಡ ಬಡವಿಜ್ಜಿ.
ಬಡವಿತ್ತನ ಬೇಲೆಜ್ಜಿ. ನಾನು ಫೋನು ತೂಯಿನ ಇತ್ತು ನಂದಂದು. ಅಯ್ಯೋ ಈ ಸಿರಿ ಹಾಕಿದೆ ಒಂದು ಪ್ರೀತಿ ಅಕ್ಕ. ಆ ಸಿರಿ ಅಕ್ಕಗೆ ಮೆಸೇಜ್ ಮಲ್ಪಲೆಗೆ ಜಡೇಗಿ ನೀವು ನಿಮ್ಮದು ಲೈವ್ ಆನ್ ಇಡಬೇಕಂತೆ ಬನ್ನಿ. ಆರ್ನ ಲೈವ್ ಅಲ್ಲ ಅವನುಂಡು ಮೂಲು ಎನ್ನೈ ತುಳ್ಳಿ ಆರ್ನ ಲೈವ್ ಆನ್ ದಿಯಾರ ಪನ್ನಿ. ನೀವು ನಿಮ್ಮ ಲೈವನ್ನು ಆನ್ ಇಡ್ಡಿ ಮಾರೆ ಸಿರಿ ಅಕ್ಕ, ನನಗೆ ಎಂಡು ಮಾಡ್ತೇನೆ. ದುಂಬಿಯಂತೆ ಹಾರಿ ದೊಡ್ಡ ಬಂದನು ನೋಡಿ ನಂದನಿಯ. ಈಗೆಲ್ಲ ಕಟ್ಟ ಆಯ್ತದಲ್ರಿ ಮಾರೆ. ಅಂಚ ಪನ್ಪುಣೆ ಪೂರ ಬುಕ್ಕದ ಆಯ್ತ ಮಲ್ಪುಣೆ. ಅರರಿರಾರೋ ನೀ ಎಂದ ಬೇರೋ ಸಿಸ್ ನೀವು ನಿಮ್ಮ ಲೈವ್ ಆನ್ ಇಡಬೇಕಂತೆ. ಹೌದೌದು, ಅವರಿಗೆ ಯಾರು ಲೈವಲ್ಲಿ ಇದ್ದಾರಲ್ಲ ಅವರಲ್ಲಿ ಹೇಗೆ ಹೇಳುದು ನಾವು. ಒಂದುಂಡತ ಒಂದು ಕುಕ್ಕುದ ಮರ ಬಂಡೆಂಜಿನ ಊಟ ರಾಸಿ ರಾಸಿ ಕುಕ್ಕಾಪ ಆಂಡ ತಿನ್ಯಾರ ಎಂಕ್ಲೆಗೆ ದಿಕ್ಕುಜಿ ಅವು ಎಂಕ್ಲ ನತ್ತು ಅವು ಬೇತಾಕಿನ. ಪ್ರೀತಿ ಅಕ್ಕ ಈ ಕೊಡಿ ತುಂಡದ ನೆತ್ತ ಮರತ ಕೊಡಿ ತುಂಡದ ಕಲ್ಲರ್ ಉಂಡದ ತೋಜುಂಡ ಈಗ ತೋಜರ್ಲ ತೋಜಂದು ಪ್ರಾಯ ಅಂಡ ಕೈತಾರ ನೀತರ ಬಂಗಾರದಂಗ ಕೈತಾರ. ಹಾಂ ತೋಜಿನ ಒಂದು ದೈ ತೋಜಿನ ಈ ಉಪ್ಪುದಾಲ ಸಿರಿ ಉಂಡತ ಸಿರಿ ಮಂಜಲ ಉಂಡತ ಹೌದಾಯ ಮಂಜಲ ಪುನಃ ಬಣ್ಣ. ಹಾಂ ಅವು ದಾಯ ಮಂಜಲಾಪು ಸಿರಿ ಉಂಡತ ಉದಾಯ ಮಂಜಲಾಪುನೆ. ಲತ್ತು ಉಂಡತ ಮಂಜಲ್ ಆ ಸಿರಿಯಕ್ಕ ದುರ್ಗಕ್ಕೆ ಏರೇ ಗೊತ್ತುಂಡ. ಹೆಂಗ್ ಕಡ್ಡು ಹೆಂಗ್ ರಾಣಿನಕ್ಕೆ ಪ್ರೀತಿ ಅಕ್ಕಲ ದುರ್ಗ ಅಕ್ಕಲ ಹೆಂಗ್ ರಾಣಿನಕ್ಕೆ ಹೆಂಗ್ ಮಧ್ಯಾಹ್ನ ಕಜಿಪುಗು ನಂಗೆ ಐಕ್ ಬೊಲ್ದಾರ ಗೊತ್ತು ಜೈಕ್ ಮಂಜ ಹತ್ತು ಹೌದಾಯ ಗೊತ್ತುಂಡ. ಮಂಜಲ್ ಉಂಟು ದಾಯ ಸಿರಿಪುರ ಮಂಜಲಿಪ್ಪುಂದಾಯ ಪಂಡ ಹಿರೇಗ ಮಂಜಲಾರ ಐಕಾವು ಮಂಜಲ ಆತನೆ. ಗೊತ್ತಂಡ ದುರ್ಗಕ್ಕ ಅವು ಮಂಜಲ್ದಾಯ ಗೊತ್ತುಂಡ ಹಿರೇಗ ಮಂಜಲಾರ ಪೂಜತ್ತ ಐಕಾವು ಮಂಜಲ ಆತನೆ ಆತಿ ಉಲ್ಲಾರ ಪೋಪೆ ಪಂಡರು. ಪೋಪೆ ಪಂಡನು ಮಾರೆ ನನ್ನ ಪೋಪುನೇನಿ ಮುಲೊಂಜಿ ತಾಯ್ತಾನೆ ನೇಲಿ ಒಂಜಿ ಉಂಡು ನನ್ನ ಬಿದಾಡ್ನೇನಿ. ಅವ ಆನ್ಸರ್ ಪುತ್ತೂರು ದಾನಿಕ್ಲಿ ಚರ್ಚ್ ಇತ್ತಾರ ಚರ್ಚ್ ಪುತ್ತೂರು ಚರ್ಚ್ ಏನು ಗೊತ್ತು ನನಗೆ. ಪುತ್ತೂರ್ದು ಪೇಟೆ ಒಂದು ಚರ್ಚ್ ಇನ್ನದ ಕುಕ್ಕುದ ಮರ ನೆಂದು ಚರ್ಚಿದ ಮಂಡೆ ತೋಜು
ಓಜಿರಾ ಯಾರ ಪ್ರೀತಿ ಅಕ್ಕ ಅಯ್ಯೋ ಜಗನ ಬಂದಾರ ಸಿಸ್ಸೆ ಕುಕ್ಕು ಹೋಲ್ತು ಅಮ್ಮ ಅಂದು ಕುಕ್ಕು ಹೋಲ್ತು ಪ್ರೀತಿ ಅಕ್ಕನ ಅಲ್ತ ಹಾಂ ಒಂದು ಪುತ್ತೂರು ಚರ್ಚೆ ಹರರಿರ ಹಾಂ ಒಂದು ಒಂದು ಹಿರೇ ಆತ ಹಿರೆಗೆ ಹಿರೇ ಬೋಡಾಯಿ ನನ್ನೊಂದು ಕುಕ್ಕುದ ಹಿರೇನತ್ತ ಒಂದು ಹಿರೇ ದುರ್ಗಕ್ಕ ಒಂದು ಹಿರೇ ಕುಕ್ಕುದ ಹಿರೇ ತೋಜ ಅವಡತ್ತಂದು ಹಿರೇ ತೋಜಿಂಡ ದುರ್ಗಾ ಕಲ್ಲಾರಿಜ್ಜಿ ಆಕಳು ಕಲ್ಲಾರ ದೆಪ್ಪುಜರಿಗೆ ಅಟ್ಲೇ ಕಲ್ಲಾರ ಆಪಜ್ಜಿಗೆ ಚೂರು ಪೀಸು ತೋಜರೆ ದಾಲ ಒಂದು ಕುಕ್ಕುಮಾರ ಬೊಡ್ಚಿ ಕುಕ್ಕುಮಾರ ಬೊಡ್ಚಿ ಅಂದ್ರೆ ಹಾಕ್ಲಿ ಕೊರಟೆ ಹಾಕ್ಲು ನಾವು ಬೇತಾಕ್ಲಿ ಅಂಕ್ಲ ಡಂಕ್ ಟಕ್ ಡಂಕ್ ಅಂದು ಕಪ್ಪುಲ್ಲೆ ಐಕ್ಯ ಅಂತ ಜಿಜಿನಂದ ಇತ್ತ ಲೈವ್ ಫೇಸ್ ಲೈವ್ ಅಂತದ್ದು ಭಯಂಕರ ಒಂದು ಅಂಚ ಫೇಸ್ ಲೈವ್ ಮಲ್ಪುಜಾನೆ ಕ್ಯಾನ್ ಕಪ್ಪುಳ್ಳೆತಾ ಬುಕ್ಕ ಬರ್ಪುಣಕ್ಲ ಬರಾಯ್ತು ಪ್ರೀತಿ ಅಕ್ಕನಿರು ಯಾನು ನಾನು ಕರಿಯಾನಡೆ ಪೋಯ್ ಲೈವ್ ಚೆನ್ನಾಗಿ ಹಾಯ್ ಹಾಯ್ ಬೆಲದಿಂಗಲಕ್ಕ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ನಿಮಗೆ ಥ್ಯಾಂಕ್ ಯು ಮಲ್ಲಿಜಿ ಹರಿಣಿ ಅಕ್ಕ ಅವತ್ತರಿಗೆ ಪ್ರೀತಿ ಅಕ್ಕನ ಹರಿಣಕ್ಕ ಲೆತ್ತೊಂದುಲ್ಲಿರಿಗೆ ನನಗೆ ಬಾವು ಥ್ಯಾಂಕ್ ಯು ಹರಿಣಕ್ಕ ಒಂಜಿ ಲೈಕ್ ಬರ್ಲಕ್ಕ ಎಂಚೊಲ್ಲಾರಕ್ಕ ಉಂಡಾರ ಚಾಬಾರಿಯರ ತಿಂಡಿ ತಿಂದಾರ ಕಚ್ಕುದಾಯ್ತ ಒಣಸದಾಯ್ತ ಒಲ್ಲಾರ ಎಂಚೊಲ್ಲಾರ ಮುಂಬೈಡ್ ಬರ್ಸೊಂಡ ಒಲ್ಪಲ್ಲಾರ್ಗಿ ಜಗನ್ನ ಇದು ಫೇಸ್ ಲೈವ್ ಮಲ್ತಂದ ಖಂಡಿತ ವೈರಲ್ಲ ಯಾನ್ ಫೇಸ್ ಲೈವ್ ಅಂತ ವೈರಲ್ ಆತು ಬರಂದು ಜನನೇ ಬರದು ಆ ಫೇಸ್ ಲೈವ್ ಮಲ್ಪಂದ್ರೆ ಅಡ್ಡು ಜನ ನೆರೆದು ಬೇರು ಮಾರಾಯ ಕಾಡು ಏನು ತೂತೆ ಹೋಲ್ ತೂತಾರೆ ಇನ್ಸ್ಟಾಡ್ ತೂತಾರ ಅನ್ನತ್ತ ನನ್ನ ಹಸ್ಬೆಂಡ್ ಕಪ್ಪು ಐಕ್ ವೈರಲ್ ಆತ್ಜಿ ಅಂದು ಇದು ದುರ್ಗಕ್ಕ ಪ್ರೀತಿ ಅಕ್ಕ ಫೇಸ್ ಲೈವ್ ಪಂಜನಕ್ಕೆ ನಿಖಿಲ್ ಫೇಸ್ ಲೈವ್ ಮಲ್ಪಾರಿ ನಿಖಿಲನೇ ವೈರಲ್ ಆತಜಿ ಬೊಕ ಎನ್ನ ಮೂನೆ ವೈರಲ್ ಅವ ಅಂದು ಪೂರ ವರಾಣೆ ಅಂದಿ ಪೂರ ವರಾಣೆಗೆ ಗದ ಆಯ್ತಲ್ಲ ಏನು ಪೂರ ಅನ್ಸರು ಮಲ್ತಾರೆ ಏರು ಪಂದು ಗೊತ್ತು ಅಪ್ಪುಡು ಯಾಂಜಿರೆ ಮಂದಿರಕ್ಕ ಉಳ್ಳೆ ಕಪ್ಪು ಏನು ಮಲ್ಪುಜೇನ ಅಂಚ ನಿಕ್ಲು ಪೂರ ಹೀರೋಯಿನ್ ಹಾಕ್ಲತ್ತ ಮಾರೆ ಕಪ್ಪಂಡಲ ಒಂಜಿ ಹೀರೋಯಿನ್ ಹಾಕಿ ಎಂಕಲು ಪೂರ ಅಂಚಿ ಪೂರಾ ಸಬ್ಬು ಲೆಸ್ ಅವೆಂಚಿ ಸಬ್ಬು ಲೆಸ್ ಆಪುನೆ ಇದು ವರ ಓಣತ್ತು ಜಾರಿ ಜನ ಇಪ್ಪಿರು ತೂಜ ಅಂತ ಓಡಿಗೆ ನಾನು ತತ್ತು ಇತ್ತನ ಆಜಿ ಜನ ಅಲ್ಲ ಬಲಿಪೇರು ಅಂದು ಮಂದಾರ ಸಿಸ್ ಪವ್ಯಕ್ಕದಾಯ್ತಕ್ಕೆ ಲೆಸ್ ಆಯ್ನೆ ಹರಿಣಿ ಅಕ್ಕ ದಾಯ್ತ ಕಚ್ಪುದಾಯ್ತಾವ ಅಂತಾರಿಗೆ ಮಧ್ಯಾಹ್ನ ಪವಿ ಅಕ್ಕದಾಯ್ತಾವ ಅಂತಾರೆ ಕಚ್ಪು ಪ್ರೀತಿ ಅಕ್ಕದಾಯ್ತಾವ ಅಂತಾರೆ ಕಚ್ಪು ಹಾವು ಎಲ್ಲ ಎಂಡ್ ಮಲ್ಪೇವೆ ಲೇಟ್ ಆಂಡಿ ಬಾರುಂಡು
ಓಕೆ ಓಕೆ, ಥ್ಯಾಂಕ್ ಯು ಬಂದು ಸಹಕರಿಸಿದ ನಿಮಗೆಲ್ಲರಿಗೆ ಧನ್ಯವಾದಗಳು. ನಿಮಗೆ ದೇವರು ಆಯುಷ ಆರೋಗ್ಯವನ್ನು ಕೊಟ್ಟು ಸಹಕರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಹೀಗೆ ಬರ್ತಾ ಇರಿ, ಎಲ್ಲರೂ ಬಂದು ಸಹಕರಿಸುತ್ತಾ ಲೈವನ್ನು ಚೆಂದಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ಲೈವ್ ಬತ್ತು ನೆರ್ಪ ಅಕ್ಕಲಿಗೆ ಅಂಡ ಟೈಮ್ ಇಜ್ಜಿ ಅಂದ ಶುರು 10 ದಿನ ಲೆಸ್ ಮಲ್ಪೇರು 10 ದಿನ ಲೆಸ್ ಮಲ್ಪೇರು ಅಂದ. ಓಕೆ ಬಾಯ್. ಥ್ಯಾಂಕ್ ಯು ಬಾಯ್. ಬಿರ್ಜಕ್ಕ ಬಾಯ್, ಸಿರಿಯಕ್ಕ ಬಾಯ್, ಪವ್ಯಕ್ಕ ಬಾಯ್, ಮುಕ್ಕ ಅರಿಣ್ಯಕ್ಕ ಬಾಯ್. ಥ್ಯಾಂಕ್ ಯು. ಎಲ್ಲರೂ ಬಂದು ಸಹಕರಿಸಿದ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ನಾನೊಂಜಿ 2 ನಿಮಿಷ ಇಪ್ಪಾಡಂದಿ. ಬಾಯ್. ಅಪ್ಪ ನಾ ಚೂರು ಬರ್ತೀಯಪ್ಪ ಟೈಮು.